ನಮಸ್ಕಾರ ವೀಕ್ಷಕರೇ, ಪ್ರೈಮ್ ಟೈಮ್ ಡಿಬೇಟ್ಗೆ ಸ್ವಾಗತ. ನಾನು ಶ್ರೀನಾಥ್. ಇವತ್ತಿನ ದಿನ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ಒಂದು ವಿಚಾರ ರಾಜಕೀಯವಲ್ಲ ಅಥವಾ ಬೇರೆ ಇನ್ಯಾವುದೋ ವಿಚಾರ ಅಲ್ಲ, ಆದರೆ ಪ್ರಮುಖವಾಗಿರ್ತಕ್ಕಂಥ ಒಂದು ಜ್ವಲಂತ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ. ಜನರು ಪ್ರತಿದಿನ ಕೂಡ ಅಂದರೆ ಕಟಪಾಡಿಯ ಗ್ರಾಮ ಪಂಚಾಯಿತಿ ಹತ್ರ ಹೋದರೆ ಅಲ್ಲಿನ ಅಧಿಕಾರಿಗಳದ್ದು ಏನು ಸಮಸ್ಯೆ ಇಲ್ಲ ಅಂತಂದರೆ ಅವರು ಕಸ ವಿಲೇವಾರಿ ಮಾಡಬೇಕು ಅನ್ನೋವಂಥ ಒಂದು ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ಶ್ರಮಿಸ್ತಲೇ ಬರ್ತಾ ಇದ್ದಾರೆ. ಆದರೆ ಅಲ್ಲಿ ಪಾಪನಾಶಿನಿ ನದಿ ಆಗಿರ್ಬೋದು ಅಥವಾ ಸುತ್ತಮುತ್ತ ಇರ್ತಕ್ಕಂಥ ಒಂದು ಪರಿಸರ ಆಗಿರ್ಬೋದು ಕಸದಿಂದ ತುಂಬಿ ಹೋಗಿದೆ, ದುರ್ನಾತ ಬೀರ್ತಾ ಇದೆ. ಇದೆಲ್ಲದರ ವಿಚಾರವಾಗಿ ಚರ್ಚೆಯನ್ನು ಮಾಡಬೇಕು. ಅಲ್ಲಿ ತಪ್ಪು ಯಾರದ್ದು ಅನ್ನುವಂಥ ಒಂದು ವಿಚಾರವಾಗಿ, ಯಾಕೆಂತಂದರೆ ಗ್ರಾಮ ಪಂಚಾಯಿತಿ ಕೂಡ ತನ್ನದೇ ಆದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಜನರು ತಪ್ಪು ಮಾಡ್ತಾ ಇದ್ದಾರಾ ಎಲ್ಲೋ ಒಂದು ಕಡೆಗಳಲ್ಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಚರ್ಚೆ ಆಗಲೇಬೇಕಾಗಿರ್ತಕ್ಕಂಥ ಒಂದು ವಿಚಾರ. ಇನ್ನು ಅದೇ ರೀತಿಯಲ್ಲಿ ಮುಂದಿನ ಒಂದು ದಿನಗಳಲ್ಲಿ ಯಾವ ರೀತಿಯ ಒಂದು ಸಮಸ್ಯೆಗಳನ್ನು ಬಗೆಹರಿಸಬಹುದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಚರ್ಚೆಗಳನ್ನು ಮಾಡ್ತಾ ಹೋಗ್ತೇವೆ. ಅದೆಲ್ಲಕ್ಕಿಂತ ಮುಂಚೆ ಕಟಪಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಈ ಒಂದು ಸಮಸ್ಯೆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಕಟಪಾಡಿ ಗ್ರಾಮ ಪಂಚಾಯತ್ ಹಲವಾರು ವರ್ಷಗಳಿಂದ ತ್ಯಾಜ್ಯ ಮುಕ್ತ ಗ್ರಾಮ ಮಾಡಲು ನಾನಾ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದೆ. ಆದರೆ ಕಟಪಾಡಿ ಗ್ರಾಮ ಪಂಚಾಯತ್ಗೆ ತ್ಯಾಜ್ಯ ಮುಕ್ತವಾಗಲು ಇನ್ನೂ ಕಾಲ ಕೂಡಿ ಬಂದಿಲ್ಲ. ಕಟಪಾಡಿ ಪರಿಸರದಲ್ಲಿ ಎಲ್ಲೆಂದರಲ್ಲಿ ಸಾರ್ವಜನಿಕರು ಕಸ ಬಿಸಾಡಿ ಹೋಗುತ್ತಾರೆ. ಅದರಲ್ಲಿ ಮುಖ್ಯವಾಗಿ ನದಿ ತೀರ ಪ್ರದೇಶದಲ್ಲಿ ಕಸದ ರಾಶಿ ಕಾಣಸಿಗುತ್ತೆ. ಆದರೆ ಈ ಕಸದ ರಾಶಿಗೆ ಮುಕ್ತಿ ಕೊಡುವಲ್ಲಿ ಕಟಪಾಡಿ ಗ್ರಾಮ ಪಂಚಾಯಿತಿ ವಿಫಲವಾಗಿದೆ. ಕಟಪಾಡಿ ಪರಿಸರ ನದಿಯಿಂದ ಆವರಿಸಿಕೊಂಡಂತೆ ಪ್ರದೇಶ ಕಟಪಾಡಿಯ ಪಾಪನಾಶಿನಿ ನದಿ ರಾಶಿ ಕಸ ತಂದು ಬಿಸಾಡುತ್ತಾರೆ. ಅದರೊಂದಿಗೆ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದ ಹಳೆಯ ದೇವರ ಫೋಟೋ, ತುಳಸಿ ಕಟ್ಟೆ ತಂದು ಈ ಕಸದ ರಾಶಿಯಲ್ಲಿ ಬಿಸಾಡಿ ಹೋಗ್ತಾರೆ. ಈ ಬಗ್ಗೆ ಸ್ಥಳೀಯರು ಗ್ರಾಮ ಪಂಚಾಯತ್ ಗಮನಕ್ಕೆ ತಂದಿದ್ದಾರೆ. ಆದರೆ ಗ್ರಾಮ ಪಂಚಾಯತಿ ಬಗ್ಗೆ ಈಗಾಗಲೇ ಕ್ರಮ ಕೈಗೊಂಡಿದ್ದು ಯಾವುದೇ ಪ್ರಯೋಜನವಾಗಿಲ್ಲ. ಒಂದು ಮಾತನ್ನು ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಯಾಕೆ ಈ ರೀತಿಯಾಗಿ ನಮ್ಮ ಈ ಪರಿಸರದಲ್ಲಿ ನಡೀತದೆ ಅಂತ ಅರ್ಥ ಆಗದ ಪರಿಸ್ಥಿತಿಗೆ ಬಂದು ತಲುಪಿದ್ದೇವೆ. ಬಹಳಷ್ಟು ಕಾಲದಿಂದ ಒಂದು ರೀತಿಯಲ್ಲಿ ಆಚಾರ ವಿಚಾರಗಳನ್ನು ಹೊಂದಿಕೊಂಡಂತಹ ಪ್ರದೇಶವಾಗಿದ್ದು ಎಲ್ಲ ಜಾತಿ ಧರ್ಮದವರನ್ನು ಒಂದುಗೂಡಿಸುವ ತಾಣವಾಗಿತ್ತು. ಆದರೆ ಪ್ರಸ್ತುತ ಮಾನವನು ಮಾನವೀಯತೆಯನ್ನು ಬಿಟ್ಟು ತನ್ನದೇ ಆದಂಥ ಸೌಕರ್ಯವನ್ನು ತನ್ನ ಕೈಯಲ್ಲಿ ಇರಿಸಿಕೊಂಡು ತನ್ನ ಉಪಯೋಗಕ್ಕಾಗಿ ಮಾಡಿಕೊಂಡಂಥ ಒಂದು ಹೊಸ ಚಿಂತನೆ ಅಂದರೆ ಅವರ ಮನೆಯ ಕಸ, ಅವರ ಮನೆಯ ಕೊಳಕು ತಂದು ಈ ಪವಿತ್ರವಾದ ಸ್ಥಳದಲ್ಲಿ ಹಾಕಿ ಇದನ್ನು ಕೊಳಕುಗೊಳಿಸುವುದು. ಹಲವಾರು ಬಾರಿ ಮಾಧ್ಯಮದಲ್ಲಿ ನಮ್ಮ ನೋವನ್ನು ಆಡಿಕೊಂಡೆವು, ಹೇಳಿಕೊಂಡೆವು. ಆದರೆ ಯಾವುದೇ ರೀತಿಯ ಸ್ಪಂದನ ಬಾರದೆ ಕೊನೆಯದಾಗಿ ನಾವು ಮಾಧ್ಯಮದ ಮೊರೆ ಹೋಗುವಾಗ ದೇವರ ಹೆಸರನ್ನು ಹೇಳಿಕೊಂಡು ಬಂದು ನಿಂತಹ ಪರಿಸ್ಥಿತಿ ಬಂದೊದಗಿದೆ. ಯಾವ ರೀತಿ ಇದು ಸರಿಯೋ ತಪ್ಪೋ ಅಂತ ಅನಿಸ್ತಾ ಇಲ್ಲ. ಆದರೆ ನಿಜವಾಗಿಯೂ ನಾವು ಮಾಡ್ತಾ ಇರೋದು ಎಷ್ಟೊಂದು ತಪ್ಪು ಅಂತ ನನಗೆ ಅನಿಸ್ತಾ ಉಂಟು. 3-4 ದಿನದಿಂದ ಇಂಥ ಒಂದು ವಿಷಯವನ್ನು ನಾವು ತೆಗೆದುಕೊಂಡರೂ ಪ್ರಸ್ತುತ ಇನ್ನೂ ಕೂಡ ನಾವು ಎಚ್ಚರಗೊಳ್ಳದೆ ಈ ಒಂದು ಪರಿಸರವನ್ನು ಹಾಳು ಮಾಡ್ತಾ ಇರೋದು ದೌರ್ಭಾಗ್ಯ ಎನ್ನದೇ ಯಾವುದೇ ಮಾತಿಲ್ಲ. ಗ್ರಾಮ ಪಂಚಾಯತ್ ಇಂತಹ ಕಸ ಬಿಸಾಡುವ ಸ್ಥಳದಲ್ಲಿ ದೇವರ ಹೆಸರು, ದೇವರ ಫೋಟೋ, ಬ್ಯಾನರ್ ಹಾಕಿದ್ದಾರೆ. ಆದರೂ ಏನು ಪ್ರಯೋಜನವಾಗ್ತಾ ಇಲ್ಲ. ಕಸ ಬಿಸಾಡುವವರು ದಿನದಿಂದ ದಿನಕ್ಕೆ ತಂದು ಈ ಭಾಗದಲ್ಲಿ ಬಿಸಾಡಿ ಹೋಗುವವರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆಯಾಗ್ತಾ ಇಲ್ಲ ಎಂಬುದು ಸ್ಥಳೀಯರ ಆರೋಪವಾಗಿದೆ. ಆದ್ದರಿಂದ ಕಟಪಾಡಿ ಗ್ರಾಮ ಪಂಚಾಯತ್ನ ಈ ಹೊಸ ಪ್ರಯತ್ನ ಕೂಡ ವಿಫಲವಾಗಿದೆ. ಕಸ ಬಿಸಾಡುವವರಿಗೆ ಕಡಿವಾಣ ಹಾಕುವುದೇ ದೊಡ್ಡ ಸಮಸ್ಯೆಯಾಗಿದೆ. ಸ್ಥಳೀಯ ಗ್ರಾಮ ಪಂಚಾಯಿತಿಗಳು ಕಸ ವಿಲೇವಾರಿ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ರೂ ಪ್ರಯೋಜನವಾಗ್ತಾ ಇಲ್ಲ.
ಸಾರ್ವಜನಿಕರು ತಮ್ಮ ಮನೆಯ ಕಸವನ್ನ ಇನ್ನೊಬ್ಬರ ಸ್ಥಳದಲ್ಲಿ ಬಿಸಾಡಿ ಹೋಗುವುದೇ ಕಾಯಕವಾಗಿದೆ. ಇದರಿಂದ ಬೇಸತ್ತ ಪಂಚಾಯತ್ ಮುಂದೆ ಯಾವ ಕ್ರಮ ಕೈಗೊಳ್ಳುತ್ತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಕಟ್ಪಾಡಿ. ಇವಿಷ್ಟು ನೀವು ಈಗಾಗಲೇ ನೋಡಿರೋ ಹಾಗೆ ಈ ಒಂದು ಕಟಪಾಡಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರ್ತಾ ಇರ್ತಕ್ಕಂಥ ಈ ಒಂದು ಪಾಪನಾಶಿನಿ ನದಿ ಅಕ್ಕಪಕ್ಕ ಆಗಿರ್ತಕ್ಕಂಥ ಈ ಒಂದು ದುರ್ನಾತ ಬೀರ್ತಾ ಇದೆ, ತ್ಯಾಜ್ಯ ವಿಲೇವಾರಿ ಆಗದೆ ಸಮಸ್ಯೆಗಳಾಗ್ತಾ ಇದೆ ಅನ್ನೋ ಒಂದು ವಿಚಾರ ನೀವು ನೋಡಿದ್ರಿ. ಆದರೆ ಇದು ಕಟಪಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೋಡ್ತಾ ಹೋದರೆ ಇಲ್ಲಿನ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹೊಸ ಹೊಸ ಯೋಜನೆಗಳನ್ನು ಈ ಒಂದು ಕಸ ವಿಲೇವಾರಿ ಮಾಡಬೇಕು, ಈ ಒಂದು ಕಸದ ಸಮಸ್ಯೆಯನ್ನು ಹೇಗಾದರೂ ನಿವಾರಿಸಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡ್ತಲೇ ಇದ್ದಾರೆ. ಆದರೂ ಕೂಡ ಏನೂ ಪ್ರಯೋಜನ ಆಗಲಿಲ್ಲ. ಆದರೆ ಕಸದ ಸಮಸ್ಯೆ ಉಲ್ಬಣ ಆಗೋದಕ್ಕೆ ಜನರೇ ಕಾರಣನ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕೆ ಪದೇ ಪದೇ ಜನರು ಬಂದು ಇಷ್ಟೆಲ್ಲ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮೂಡಿಸಿದ್ರು ಕೂಡ ಸಾಂಕ್ರಾಮಿಕ ರೋಗಗಳು ಹರಡುತ್ತೆ, ದಯವಿಟ್ಟು ಕಸವನ್ನು ಹಾಕಬೇಡಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಯಾಕೆ ಜನರು ಪದೇ ಪದೇ ಆ ಒಂದು ಕಸವನ್ನು ತಂದು ಹಾಕ್ತಾರೆ ಅನ್ನುವಂಥ ಒಂದು ವಿಚಾರವಾಗಿ ಕೂಡ ಚರ್ಚೆಯನ್ನು ಮಾಡಲೇಬೇಕಾಗುತ್ತೆ. ಏನು ಮಾಡಬೇಕು, ಇಂಥ ಒಂದು ಸಮಸ್ಯೆಗಳು ಪದೇ ಪದೇ ಉಲ್ಬಣ ಆಗ್ತಾ ಇದ್ರೆ ಏನು ಮಾಡಬೇಕು, ಅಧಿಕಾರಿಗಳಾದರೂ ಏನು ಮಾಡ್ತಾರೆ, ಜನಪ್ರತಿನಿಧಿಗಳಾದರೂ ಏನು ಮಾಡ್ತಾರೆ ಅನ್ನೋಂಥ ಒಂದು ನಿಟ್ಟಿನಲ್ಲಿ ಕೂಡ ಇವತ್ತಿನ ದಿನ ಚರ್ಚೆ ಸಾಗ್ತಾ ಹೋಗುತ್ತೆ. ಇನ್ನು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ನೀವು ತಿಳಿಸ್ಬೋದು. ಹೇಗೆ ಒಂದು ಕಟಪಾಡಿ ಗ್ರಾಮ ಪಂಚಾಯತಿ ಇಂಥ ಒಂದು ಸಮಸ್ಯೆಯನ್ನು ಸರಿ ಮಾಡ್ಬೋದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ನಿಮ್ಮ ಒಂದು ಅಭಿಪ್ರಾಯಗಳನ್ನು ನೀವು ತಿಳಿಸ್ಬೋದು. ನನ್ನ ಜೊತೆ ಇಬ್ಬರು ಅತಿಥಿ ಗಣ್ಯರಿದ್ದಾರೆ, ನಾನು ಚರ್ಚೆಯನ್ನು ಮಾಡ್ತಾ ಹೋಗ್ತೇನೆ. ಮೊದಲಿಗೆ ಇನಾಯತುಲ್ಲಾ ಬೇಗ್ ಅವರಿದ್ದಾರೆ, ಕಟಪಾಡಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬರು ಪ್ರಮೋದ್ ಸುವರ್ಣ, ಕಟಪಾಡಿ ಕಾಪು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು. ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಸರ್, ಕಟಪಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಮಸ್ಯೆಗಳು ಆಗ್ತಾ ಇದೆ, ಅದರಲ್ಲೂ ಕೂಡ ಕಸದ ವಿಲೇವಾರಿಯೇ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಬೇರೆಲ್ಲ ಸಮಸ್ಯೆಗಳಿಗಿಂತಲೂ ಕೂಡ ಈ ಒಂದು ಕಸ ವಿಲೇವಾರಿ ಆಗದೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ಈ ಒಂದು ಕೂಗಾಗಿರ್ಬೋದು ಅಥವಾ ಈ ಒಂದು ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು ಕೇಳ್ತಾನೆ ಬರ್ತಾ ಇದ್ದೇವೆ. ಯಾಕೆ ಸರ್ ಈ ಒಂದು ಸಮಸ್ಯೆಯನ್ನು ಸರಿ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ? ವೀಕ್ಷಕರಿಗೆಲ್ಲ ನಮಸ್ಕಾರ. ಇವಾಗ ಕಟ್ಪಾಡಿ ಗ್ರಾಮ ಪಂಚಾಯತ್ ಅನ್ನುವಂಥದ್ದು ಅಭಿವೃದ್ಧಿ ಪಥದತ್ತ ಸಾಗ್ತಾ ಇರುವಂಥ ಒಂದು ಗ್ರಾಮ, ಮತ್ತು ಅದು ಹೈವೇಯನ್ನು ಮತ್ತು 4 ಗ್ರಾಮಗಳನ್ನ ಕೇಂದ್ರೀಕೃತವಾಗಿರಿಸ್ಕೊಂಡಂತಹ ಗ್ರಾಮ. ಸೊ ಇಲ್ಲೇನಾಗ್ತದೆ ಅಂತ ಹೇಳಿದರೆ, ಗ್ರಾಮ ಪಂಚಾಯತ್ ಕಟಪಾಡಿಗೆ ಕೋಟೆ ಗ್ರಾಮ, ಮಣಿಪುರ, ಕುರ್ಕಾಲು ಇತ್ಯಾದಿ ಎಲ್ಲ ಗ್ರಾಮಗಳು ಬಂದು ಒಟ್ಟು ಸೇರುವಂಥ ಒಂದು ಪೇಟೆ ಆಗಿರೋದ್ರಿಂದ ಅಲ್ಲಿ ಕಸ ಆಟೋಮೆಟಿಕ್ ಆಗಿ ಜನರೇಟ್ ಆಗ್ತದೆ. ಸೊ ಜನರೇಟ್ ಆದ ತ್ಯಾಜ್ಯವನ್ನು ನಾವು ಹೇಗೆಲ್ಲ ವಿಲೇವಾರಿ ಮಾಡಬೇಕಂತೇಳಿ ಈಗಾಗಲೇ ನಿಮ್ಮ ಸುದ್ದಿವಾಹಿನಿಯಲ್ಲಿ ಕಳೆದ ಒಂದು 3-4 ವರ್ಷಗಳಿಂದ ಇದ್ರ ಬಗ್ಗೆ ಸತತ ಪ್ರಯತ್ನವನ್ನು ಪಟ್ಟಿದ್ದೇವೆ. ಪ್ರಮೋದ್ ಸುವರ್ಣ ಅವರು ಎಷ್ಟರವರೆಗೆ ಎಫೆಕ್ಟ್ ಹಾಕಿದ್ದಾರೆ ಅಂತ ಹೇಳಿದರೆ, ಪ್ರತಿದಿನ ಏನಲ್ಲಿ ಒಂದು ಅವ್ರ ಮನೆಗೆ ಹೋಗುವ ದಾರಿಯಲ್ಲಿಯೇ ಈ ಒಂದು ತ್ಯಾಜ್ಯದ ಸಮಸ್ಯೆಗಳು ಉದ್ಭವ ಆಗ್ತಾಯಿತ್ತು. ಎಲ್ಲಿವರೆಗೆ ಅಂತ ಹೇಳಿದರೆ, ಸಂಘ ಸಂಸ್ಥೆಗಳಿರ್ಬೋದು, ಈ ಕೆಲವು ವೃತ್ತಿನಿರತ ಡಾಕ್ಟರ್ಸ್ಗಳನ್ನ ಅದಕ್ಕೆ 100 ಅವರ್ಸ್ ಟೈಮ್ಸ್ ತಗೊಂಡು ಅವ್ರ ಹತ್ರ ಯಾರೆಲ್ಲ ನನಗೆ ಸಪೋರ್ಟಿವ್ ಆಗಿ ಬರ್ತಾರೆ, ನಾವೇನು ಮಾಡ್ತಾ ಇದ್ದೇವೆ, ತ್ಯಾಜ್ಯವನ್ನು ಬಿಸಾಡ್ತಾನೆ ಅದನ್ನು ನಾವು ತಗೊಂಡೋಗಿ ವಿಲೇವಾರಿ ಮಾಡ್ತಾ ಇದ್ದೇವೆ. ನಾವು ಎಲ್ಲಿ ವಿಲೇವಾರಿ ಮಾಡ್ತೇವೆ? ಈಗ ನನ್ನ ಆತ್ಮಕ್ಕೆ ಅಥವಾ ನನ್ನ ಗ್ರಾಮ ಪಂಚಾಯತಿಗೆ ಅದೊಂದು ದೊಡ್ಡ ಸವಾಲು. ಕಟ್ಪಾಡಿಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ನಾನು ಬೇರೆ ಗ್ರಾಮಕ್ಕೆ ಕಳಿಸ್ಬೇಕಾ? ಆಗುದಿಲ್ಲ. ನನ್ನ ಮನೆ ಸ್ವಚ್ಛ ಇರಬೇಕು, ನನ್ನ ಊರು ಸ್ವಚ್ಛ ಇರಬೇಕು, ನನ್ನ ಗ್ರಾಮ ಸ್ವಚ್ಛ ಇರಬೇಕು ಅನ್ನೋದು ಗ್ರಾಮ ಪಂಚಾಯತ್ನ ಕಾನ್ಸೆಪ್ಟು. ಆದರೆ ಜನರ ಮೆಂಟಾಲಿಟಿ ಏನಂದರೆ, ನನ್ನ ಮನೆ ಒಂದು ನೀಟಾಗಿದ್ದರೆ ಸಾಕು. ಅದನ್ನೆಲ್ಲಾದರೂ ನಿರ್ಜನ ಪ್ರದೇಶಗಳಲ್ಲಿ ಕಸ ವಿಲೇವಾರಿ ಮಾಡುವಂಥ ಈ ನಿರಂತರ ಪ್ರಕ್ರಿಯೆ ಏನುಂಟು, ಇದನ್ನೊಂದು ದೊಡ್ಡ ಸವಾಲಾಗಿ ಹೋಗಿದೆ ಗ್ರಾಮ ಪಂಚಾಯತಿಗೆ. ಇದು ಈಗಾಗಲೇ ನೀವು ಈ ವಿಡಿಯೋನ ನೋಡಿದ್ರಿ. ದೇವರ ಹೆಸರು ಹೇಳಿ ಎಲ್ಲಿವರೆಗೆ ಅಂತ ಹೇಳಿದರೆ, ಅದು ಯಾರಿಗೆ ಶಾಪವೋ ಯಾರಿಗೆ ಒಳ್ಳೆಯದೋ ಗೊತ್ತಿಲ್ಲ, ಖಂಡಿತ ಅಲ್ಲಿ ಬ್ಯಾನರನ್ನು ಹಾಕ್ತೇವೆ, ದೇವರು ನಡೆಯುವಂಥ. ಈಗ ನಾವು ಇಲ್ಲಿ ಉಡುಪಿ ದಕ್ಷಿಣ ಕನ್ನಡದಲ್ಲೆಲ್ಲ ದೈವಾರಾಧನೆಯನ್ನು ನಾವು ಮಾಡುವಂಥವ್ರು. ಬೆಳಿಗ್ಗೆ ಎದ್ದ ಕೂಡಲೇ ನಾವು ಮನೆಯಿಂದ ಹೊರಡಬೇಕಿದ್ರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಗಳನ್ನ ಮಾಡಿ ಆ ದೇವಸ್ಥಾನಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಲ್ಲಿ ನಾವು ಸಹ ಭಾಗಿಯಾಗ್ತೇವೆ. ನಾವು ಸಹ ಪ್ರತಿನಿತ್ಯ ಪೂಜೆ ಮಾಡ್ತೇವೆ, ಪ್ರತಿನಿತ್ಯ ನಮ್ಮ ಮನೆಗಳನ್ನ ಸ್ವಚ್ಛ ಇಡ್ತೇವೆ. ಆದರೆ ಗ್ರಾಮವನ್ನು ಯಾಕೆ ನಿರ್ಲಕ್ಷಿಸ್ತೇವೆ? ಇದರ ಬಗ್ಗೆ ಈಗಾಗಲೇ ನಾವು ಮಾಹಿತಿಗಳನ್ನ ಕೊಟ್ಟಿದ್ದೇವೆ. ಯಾವ ರೀತಿ ತ್ಯಾಜ್ಯ ವಿಲೇವಾರಿ ಮಾಡಬೇಕು, ನಿಮ್ಮ ಕಸವನ್ನು ನೀವೇ ಯಾವ ಮನೆ ಹಂತದಲ್ಲಿ, ಅವರ ಮನೆ ಹಂತದಲ್ಲಿ ಹೇಗೆ ತ್ಯಾಜ್ಯ ವಿಲೇವಾರಿ ಮಾಡ್ಕೋಬೇಕು, ಈ ಬಗ್ಗೆ ಸಹ ಅವೇರ್ನೆಸ್ನ ಕೊಡ್ತಾ ಇದ್ದೇವೆ. ಸೊ ಇದು ಜನರಿಗೆ ಏನಾಗಿದೆ ಅಂತ ಹೇಳಿದರೆ, ಇವಾಗ ಒಂದು ಕಾರಣ ಇರ್ಬೋದು, ಈಗೆಲ್ಲ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಹೋಗಿ ಈಗೆಲ್ಲ ಬೇರೆ ಬೇರೆ ಡಿವೈಡ್ ಆಗ್ತಾ ಬಂತು. ಜಾಗದ ಸಮಸ್ಯೆ, ನನ್ನ ಜಾಗ ಕ್ಲೀನ್ ಇರಬೇಕು, ನನ್ನ ಅಕ್ಕಪಕ್ಕ ಕ್ಲೀನ್ ಇರಬೇಕು. ಮತ್ತು ಇದು ರೋಡಲ್ಲ, ಪಂಚಾಯತ್ನವ್ರದ್ದು ಅದೊಂದು ಕೆಲಸ ಅಂತ ಮಾಡಿದ್ದಾರೆ. ನಾವು ಸಹ ಅಲ್ಲಿ ಎಡವಟ್ಟಾಗಿದ್ದೇವೆ. ಯಾಕೆಂತ ಹೇಳಿದರೆ,
ಯಾರಾದರೂ ಒಂದು ದೂರು ಕೊಟ್ಟ ಕೂಡಲೇ ಪಂಚಾಯತಲ್ಲಿ ರಸ್ತೆ ಸೈಡಲ್ಲಿದ್ದ ಕಸವನ್ನೆಲ್ಲ ತಗೊಂಡು ಹೋಗೋದು, ಬೇರೆ ಕಡೆಗೆ ನಾವು ಸ್ಥಳಾಂತರ ಮಾಡ್ತೇವೆ. ಬಟ್ ಅದನ್ನು ಉತ್ಪತ್ತಿಯಾಗುವ ಮೂಲದಲ್ಲಿಯೇ ತಗೊಳ್ಳಿಕ್ಕೆ ಅಂತೇಳಿ ಈ ಹಿಂದೆ ಪ್ರತಿ ಮನೆಯಿಂದ ಹಸಿ ಕಸ ಮತ್ತು ಒಣ ಕಸವನ್ನು ನಾವು ಅದನ್ನು ಕಲೆಕ್ಟ್ ಮಾಡ್ತಾ ಇತ್ತು ಗ್ರಾಮ ಪಂಚಾಯತ್ನಿಂದ ಕಲೆಕ್ಟ್ ಮಾಡಿದಂತಹ ಸ್ಥಳೀಯರ ಸಹಭಾಗಿತ್ವದಿಂದ ಅಲ್ಲಿ ಗುಂಡಿಯನ್ನೆಲ್ಲ ಮಾಡಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ನಿಮ್ಮ ಕಾಂಪೋಸ್ಟ್ ಆಗ್ತದಲ್ಲ, ಒಳ್ಳೆ ಗೊಬ್ಬರ ಆಗ್ತದೆ ಅದು ಹಸಿ ಕಸ. ಈ ನಮ್ಮ ಕಟ್ಪಾಡಿ ಸಂತೆಯಲ್ಲಿ ಎಷ್ಟು ಬರ್ತದೆ, ಸಂತೆಗೆ ವಿರೋಧ ಮಾಡಿದ್ರು ಲಾಸ್ಟಿಗೆ, ಸಂತೆಯ ಕಟ್ಪಾಡಿಯಲ್ಲಿ ಬೇಡ ಅನ್ನುವ ಒಂದು ಕೂಗು ಬಂತು. ಅಂದ್ರೆ ನಮ್ಗೆ ಅಷ್ಟು ಬೇಜಾರಾಗಿತ್ತು ಸಂತೆ ಬೇಡ ಅಂತೇಳಿ. ಸಂತೆ ಬೇಡ ಹೇಳಿದ್ರೆ ಅದನ್ನು ನಂಬ್ಕೊಂಡಿರುವಂಥ ಎಷ್ಟೋ ಫ್ಯಾಮಿಲಿಗಳು ಮತ್ತೆ ಎಷ್ಟೋ ಜನರು ಒಂದು ಸಂತೆ ಹೇಳಿದ ಕೂಡಲೇ ಅದನ್ನು ಒಮ್ಮೆ ನಿಲ್ಸೋದು ದೊಡ್ಡದಲ್ಲ. ಸೊ ಅದನ್ನು ಯಾವ ರೀತಿ ತಗೊಂಡು ಹೋಗ್ಬೇಕನ್ನ ಅದನ್ನು ಮೇಂಟೈನ್ ಮಾಡ್ಲಿಕ್ಕೂ ನಾವೀಗ ಖಾಸಗಿ ಅವ್ರ ಮೊರೆ ಹೋಗ್ಬೇಕಾಗಿದೆ. ಸಂತೆಯನ್ನು ನಂಬ್ಕೊಂಡು ಕೂಡ ಸಾಕಷ್ಟು ಎಷ್ಟು ಕುಟುಂಬಗಳುಂಟು. ಸೊ ಅಲ್ಲಿಂದ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಗ್ರಾಮ ಪಂಚಾಯತಿ ಏನು ಮಾಡಬೇಕು? ಅಥವಾ ನೀವು ಸುದ್ದಿ ವಾಹಿನಿಯಲ್ಲಿ ಎಷ್ಟು ದಿನ ನೀವು ಅದನ್ನು ಒಂದು ಸಮಸ್ಯೆಯನ್ನು ತೋರಿಸ್ತಾ ಹೋಗ್ಬೋದು. ನಾನು ಯಾವಾಗ ನನ್ನ ಗ್ರಾಮ, ನನ್ನ ರಾಜ್ಯ, ನನ್ನ ದೇಶ ಈ ಸ್ವಚ್ಛ ಭಾರತಕ್ಕೆ ಒಂದು ಅರ್ಥ ಕೊಡ್ಬೇಕಂತ ಹೇಳಿದ್ರೆ ನಾನೆಷ್ಟು ಇದ್ದೇನೆ ಅಂತೇಳಿ ನನ್ನ ಮನಸ್ಸಿಗೆ ನಾನು ಕೇಳಬೇಕಾಗ್ತದೆ. ಸೊ ನಮ್ಮೊಟ್ಟಿಗೆ ಜನರು ಸಹಕಾರ ಕೊಟ್ಟರೆ, ಈಗಾಗಲೇ ಜಿಲ್ಲಾಡಳಿತ ಎಷ್ಟು ಒಳ್ಳೆ ಕಾರ್ಯಕ್ರಮ, ಈಗಾಗಲೇ ವಾರಂಬಳ್ಳಿಯಲ್ಲಿ ಒಣಸೆಯಲ್ಲಿ ಇವತ್ತು ಅವರು ಒಂದು ಸ್ವಸಹಾಯ ಸಂಘಗಳನ್ನ ಮಾಡ್ಕೊಂಡಿದ್ದಾರೆ. ಮಹಿಳೆಯರು ಒಂದು 9 ಜನ ಮನೆಗೆ ಹೋಗ್ತಾರೆ, ಕಸ ಕಲೆಕ್ಟ್ ಮಾಡ್ತಾರೆ, ಬರ್ತಾರೆ, ಒಂದು ಫ್ಯಾಕ್ಟ್ರಿಯಾಗಿ ಅದನ್ನು ಮಾಡ್ಕೊಂಡಿದ್ದಾರೆ. ಸೊ ಅದರಿಂದ ಒಂದು 8 ರಿಂದ 10 ಲಕ್ಷ ರೂಪಾಯಿ ಉತ್ಪತ್ತಿಯನ್ನು ಈಗ ತಿಂಗಳಿಗೆ ಅವರು ಓನಾಗಿ ರಿಸೋರ್ಸನ್ನು ಮಾಡ್ತಾ ಇದ್ದಾರೆ. ಸೊ ಈ ಪ್ರಾಜೆಕ್ಟ್ ಜನರಿಗೆ ಗೊತ್ತಿಲ್ಲ ಅಂತಿಲ್ಲ, ಜನರಿಗೆ ಗೊತ್ತಿದೆ. ಆದರೆ ಏನಂತ ಹೇಳಿದ್ರೆ ನನ್ನ ಪರಿಸರದಲ್ಲಿ ಯಾವುದೇ ಒಂದು ಪ್ರಾಜೆಕ್ಟನ್ನು ಮಾಡಬಾರ್ದು. ಸೊ ಊರಿನ ಕಸವನ್ನೆಲ್ಲ ತಂದು ನೀವು ಒಂದು ಕಡೆ ಇದು ಮಾಡ್ತೀರಿ ಅಂತ ಹೇಳಿದರೆ ಅದು ನನ್ನ ಪರಿಸರಕ್ಕೆ ಧಕ್ಕೆ ಆಗ್ತದೆ. ಈಗೇನಾಗ್ತಾ ಉಂಟು ಕಟ್ಪಾಡಿಯಲ್ಲಿ ನೀವು ನೋಡಿದ್ರಿ, ಪಾಪನಾಶಿನಿ ನದಿ ಇರ್ಬೋದು. ಪಾಪನಾಶಿನಿ ನದಿ ಈಗ ಅದು ಅಪವಿತ್ರ ಆಗಿದೆ ಅಂತೇಳಿ ಪ್ರಮೋದ್ರು ಇವತ್ತಿಂದಲ್ಲ, ಒಂದು 5-6 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದಾರೆ. ಬೆಳಿಗ್ಗೆ ನೀವು 7 ಗಂಟೆಯಿಂದ 6 ರಿಂದ 5 ಗಂಟೆಯಿಂದ 6 ಗಂಟೆಗೆ ಹೋದ್ರೆ ಇಡೀ ತ್ಯಾಜ್ಯ ಎಲ್ಲೆಲ್ಲಿಂದ ತರ್ತಾರೆ ಅಂತಿಲ್ಲ. ಮೊನ್ನೆ ನಾನು ನೋಡಿದ್ದೇನೆ, ಕೊರಂಗ್ರಪಾಡಿಯಿಂದ ಕಟ್ಪಾಡಿಗೆ ಕಸ ಬಂದಿದೆ, ಅವನ ಮೇಲೆ ನಾನು ಕೇಸ್ ಮಾಡಿದ್ದೇನೆ. ಈಗ ನಾನು CC ಕ್ಯಾಮರಾ ಹಾಕಬೇಕು ಅಂತ ಕೆಲವು ಜನರ ಅಭಿಪ್ರಾಯ. ನೀವು CC ಕ್ಯಾಮರಾ ಹಾಕಿದ್ರೆ ಕಸ ಕಮ್ಮಿ ಮಾಡ್ಬೋದು. ಅಲ್ಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಸ್ಟಾರ್ಟ್ ಮಾಡ್ತಾನೆ. ಈ ಪ್ರಯೋಗ ಸಹ ಆಲ್ರೆಡಿ ಮಾಡಿ ಆಗಿದೆ. ರಾತ್ರಿ ಈಗ ಸರ್ ಎಲ್ಲಿವರೆಗೆ ಅಂತ ಹೇಳಿದ್ರೆ ಮಣಿಪುರ ಬೀಡ್ ಜಾತ್ರೆ ಈಗ ಮಹಿಳೆಯರು ಅಲ್ಲಿಯ ಸ್ಥಳೀಯರು ದೊಣ್ಣೆ ಹಿಡ್ಕೊಂಡು ನಿಲ್ಲುವಂತ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಅಂದ್ರೆ ಯಾರು ಕಸ ಬಿಸಾಡ್ತಾನೆ ಅಂತೇಳಿ. ಸೊ ಇಷ್ಟೆಲ್ಲ ಡ್ರೈವ್ ಮಾಡ್ತಾ ಇದ್ರು, ಕಸ ಬಿಸಾಡೋನು ಯಾರು ಧೈರ್ಯದಲ್ಲಿ ಹಾಕುದಿಲ್ಲ, ಅದಂತೂ 100%. ಯಾಕೆಂತ ಹೇಳಿದ್ರೆ ಈಗಾಗಲೇ ಅದಕ್ಕೆ ಅಷ್ಟು ಕಾರ್ಯಕ್ರಮಗಳು ನಾವು ಈಗಾಗಲೇ ಗ್ರಾಮ ಪಂಚಾಯತಿಯಿಂದ ನಿರ್ಣಯ ಮಾಡಿ ಆರಕ್ಷಕ ಠಾಣೆಯಲ್ಲಿ ಕೇಸನ್ನು ದಾಖಲು ಮಾಡಿದ್ದೇವೆ. ಯಾರೇ ಹಾಕ್ಲಿ, ಅದು ನಾನಂತಲ್ಲ, ಬೇರೆ ಯಾರೇ ಹಾಕಿದ್ರು ಅವನ ಮೇಲೆ ಕ್ರಿಮಿನಲ್ ಕೇಸ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಯಾರು ಸಹ ಧೈರ್ಯದಲ್ಲಿ ಹಾಕೋದಿಲ್ಲ. ಇದು ಬೆಳಿಗ್ಗೆ ಸಂಜೆ ಯಾವಾಗ ಹಾಕ್ತಾರೆ ಅಂತಲೇ ಗ್ರಾಮ ಪಂಚಾಯತಿಗೆ ಕಂಟ್ರೋಲಿಗೆ ಬರುವುದಿಲ್ಲ. ಸೊ ದೇವರನ್ನ ನಂಬುವಂತ ನಾಡಿನಲ್ಲಿ ದೇವರ ಬಗ್ಗೆ ಭಯ ಭಕ್ತಿ ಇಲ್ಲದೆ ಅದೇ ಜಾಗದಲ್ಲಿ ಕಸ ಹಾಕ್ತಾರೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಎಂತ ಮಾಡ್ಲಿಕ್ಕೆ ಆಗ್ತದೆ? ಈ ಕುರಿತಾಗಿ ಕೂಡ ಮಾತಾಡ್ತೀನಿ ಸರ್. ಈಗಾಗಲೇ ಅವರು ನಿಮ್ಮ ಬಗ್ಗೆ ಕೂಡ ಹೇಳಿದ್ರು, ಅಂತಂದ್ರೆ ಸಾಕಷ್ಟು ವರ್ಷಗಳಿಂದ ಪ್ರಯತ್ನವನ್ನ ಪಡ್ತಾ ಇದ್ದೀರಿ ಅನ್ನುವಂಥ ಒಂದು ವಿಚಾರ, ವರದಿಯನ್ನ ಮಾಡ್ತಾ ಇದ್ದೀವಿ. ನಮ್ಮ ವಾಹಿನಿಯಲ್ಲೂ ಕೂಡ, ಸ್ಪಂದನ ವಾಹಿನಿಯಲ್ಲೂ ಕೂಡ ಸಾಕಷ್ಟು ವರದಿಗಳನ್ನ ಮಾಡಿದ್ವಿ. ಪಾಪನಾಶಿನಿ ನದಿಯ ಬಗ್ಗೆ ಆಗಿರ್ಬೋದು, ಕಟ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕಸದ ಸಮಸ್ಯೆ ಆಗಿರ್ಬೋದು. ಆದ್ರೆ ಇಷ್ಟೊಂದು ವರದಿಗಳನ್ನ ಮಾಡಿದ್ರು ಕೂಡ, ಇಷ್ಟೊಂದು ಎಚ್ಚರಿಕೆ ಮಾಡುವಂತ ಒಂದು ಕ್ರಮಗಳನ್ನ ಮಾಡಿದ್ರು ಕೂಡ ಯಾಕೆ ಸರಿಯಾಗಿಲ್ಲ ಅಂತ? ಖಂಡಿತ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಒಂದು ಕಸದ ಸಮಸ್ಯೆ ಕಟ್ಪಾಡಿ ಗ್ರಾಮ ಪಂಚಾಯತ್ಗೆ ಮಾತ್ರ ಸೀಮಿತವಲ್ಲ. ಈ ಒಂದು ಭಾಗದ ಎಲ್ಲ ಗ್ರಾಮ ಪಂಚಾಯತ್ ಅಲ್ಲಿ ಇಂತಹ ಕಸದ ಸಮಸ್ಯೆಗಳಿದೆ. ಆದ್ರೆ ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಕಟ್ಪಾಡಿ ಅಂತ ಹೇಳಿದ್ರೆ ಒಂದು ಕೂಡಲ ಸಂಗಮ. ಅಂದ್ರೆ ಆ ಪ್ಲೇಸಿಗೆ 4-5 ಗ್ರಾಮದಿಂದ ಜನರು ಆ ಪ್ಲೇಸಿಗೆ ಬರ್ತಾರೆ. ಅಲ್ಲಿಂದ ಮತ್ತೆ ಬೇರೆ ಬೇರೆ ಕಡೆಗೆ ತಮ್ಮ ಉದ್ಯೋಗ ನಿಮಿತ್ತ ಹೋಗ್ತಾರೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಕಟ್ಪಾಡಿ ಪರಿಸರ ಬಂದಾಗ ಏನು ತ್ಯಾಜ್ಯಗಳು ರಾಶಿ ಇರ್ತದೆ, ಅದರಲ್ಲಿ ನಾವು ಅಲ್ಲೇ ಬಿಸಾಡಬೇಕು ಎಂಬ ದೃಷ್ಟಿಯಲ್ಲಿ ಅಲ್ಲಿಗೆ ಬಿಸಾಡಿ ಹೋಗ್ತಾರೆ. ನಾವು ಸಾಕಷ್ಟು ಬಾರಿ ಅಲ್ಲಿ ಅಧಿಕಾರಿಗಳು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಗ್ರಾಮಸ್ಥರಲ್ಲಿ ನಾವು ಬೇಡಿಕೊಂಡಿದ್ದೇವೆ, ಇಲ್ಲಿ ನೀವು ಕಸ ಹಾಕಬೇಡಿ. ಮಾಧ್ಯಮದಲ್ಲಿ ಪದೇ ಪದೇ ನಾವು ಚರ್ಚೆಯನ್ನು ಮಾಡ್ತೇವೆ. ಆದ್ರೆ ಕಟ್ಪಾಡಿ ಗ್ರಾಮ ಪಂಚಾಯತಿ ನಾವು ಅಲ್ಲಿ ಏನು ಒಂದು ಅಲ್ಲಿಗೆ ಫೋಕಸ್ ಕೊಟ್ಟಷ್ಟು ಬೇರೆ ಯಾವುದೇ ಗ್ರಾಮ ಪಂಚಾಯತಿಗೆ ನಾವು ಕೊಡ್ಲಿಲ್ಲ. ಆದ್ರೆ ಇಷ್ಟರ ತನಕ ನಮ್ಮಿಂದ ಆ ಒಂದು ಗ್ರಾಮ ಪಂಚಾಯತ್ ತ್ಯಾಜ್ಯ ಮುಕ್ತ, ಅಂದ್ರೆ ಅದನ್ನು ಕಸ ಅಂತ ಹೇಳುವುದಿಲ್ಲ, ಈಗ ತ್ಯಾಜ್ಯ ಅಂತ ಹೇಳ್ತಾರೆ, ಅದು ಕೂಡ ಒಂದು ಸಂಪನ್ಮೂಲವಾಗಿ ಪರಿವರ್ತನೆಗೊಂಡಿದೆ. ಆದ್ರೆ ಆ ಒಂದು ಕಸದ ಬಗ್ಗೆ ಈಗ ಆ ಒಂದು ಕಟ್ಪಾಡಿ ಗ್ರಾಮ ಪಂಚಾಯತ್ ನಾವು ಮುಕ್ತಿಗೊಳ್ಳಲಿಕ್ಕೆ ಇಷ್ಟರ ತನಕ ಆಗ್ಲಿಲ್ಲ.
ನಾವು ಈಗಾಗಲೇ ಅದರಲ್ಲಿ ವಿಡಿಯೋದಲ್ಲಿ ನಾವು ಗಮನಿಸಬಹುದು. ನಾವು ಹಿಂದೂಗಳು ಸಾಕಷ್ಟು ದೇವರುಗಳನ್ನು ನಾವು ಆರಾಧನೆ ಮಾಡ್ತೇವೆ, ದಿನನಿತ್ಯ ಪೂಜೆ ಮಾಡ್ತೇವೆ. ತದನಂತರ ಆ ದೇವರ ಫೋಟೋಗಳು ಆದಾಗ ಯಾರೋ ಜ್ಯೋತಿಷಿಗಳು ಹೇಳಿದ್ರು, ಯಾರೇ ಬೇರೆಯವರು ಹೇಳಿದ್ರು ಅಂತೇಳಿ ಅದನ್ನು ನೇರವಾಗಿ ತಂದ್ರು ಈ ಒಂದು ಪಾಪನಾಶಿನಿಗೆ ತಂದು ಬಿಸಾಡಿದ್ರು. ಇಲ್ಲಿ ಏನಂತ ಹೇಳಿದ್ರೆ ಅದರ ಏನು ಫೋಟೋದ ಗ್ಲಾಸ್ಗಳು ಇರ್ಬೋದು, ಫೋಟೋ ಇರ್ಬೋದು, ಆ ನೀರಿನಲ್ಲಿ ಬಿದ್ದು ಆ ಕೊಳಚೆಯಲ್ಲಿ ಕೊಳೆತು ಹೋಗ್ತದೆ. ಮತ್ತೆ ಅದರಲ್ಲಿದ್ದಂತಹ ಗ್ಲಾಸ್ಗಳು ಏನು ಅಲ್ಲಿ ಮೀನುಗಾರಿಕೆ ಬಂದವರು, ಬೇರೆ ಇನ್ನಿತರ ಮರಳುಗಾರಿಕೆ, ಈಗ ಮರಳುಗಾರಿಕೆ ಕೈದಾಗಿ ಆದರೆ ಅಲ್ಲಿಗೆ ಮರಳುಗಾರಿಕೆ ಬಂದವರಿಗೂ ಕೂಡ ತೊಂದರೆ. ಆದರೆ ನಾವಿಲ್ಲಿ ಮುಖ್ಯವಾಗಿ ಅಂತಹ ಫೋಟೋಗಳು ಇರ್ಬೋದು, ತುಳಸಿ ಕಟ್ಟೆಗಳಿರ್ಬೋದು, ಒಂದು ಸ್ವಚ್ಛ ನೀರು ಒಂದು ಭಾಗದಲ್ಲಿ ಅದನ್ನು ಇಟ್ಟು ನೀರಿಗೆ ಹಾಕದೆ ಬೇರೆ ಭಾಗದಲ್ಲಿ ಕೂಡ ಇಡುವಂತ ಪ್ರಯತ್ನ ಮಾಡ್ಬೋದು. ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆ ಒಂದು ಪ್ರದೇಶದಲ್ಲಿ ಸಾಕಷ್ಟು ಏನು ತ್ಯಾಜ್ಯಗಳನ್ನು ತಂದು ಬಿಸಾಡ್ತಾರೆ. ಗ್ರಾಮ ಪಂಚಾಯತ್ ಈಗ ಹೊಸತೊಂದು ಪ್ರಯತ್ನಕ್ಕೆ ಕೈ ಹಾಕಿದೆ. ಯಾಕಂತ ಹೇಳಿದ್ರೆ ಆ ಭಾಗದಲ್ಲಿ ಕಸ ಮುಕ್ತ ಒಂದು ಪ್ರದೇಶವನ್ನು ಮಾಡ್ಬೇಕಂತೇಳಿ ಈಗ ದೇವರ ಹೆಸರಲ್ಲಿ ಒಂದು ಬ್ಯಾನರ್ ಆಗ್ತದೆ. ನಿಜವಾಗಿ ಆ ಪ್ರದೇಶದಲ್ಲಿ ದೇವರು ಪ್ರತಿ ಏನು ಅಲ್ಲಿಯ ಕಡಪಾಡಿಯಲ್ಲಿರುವಂತಹ ಧಾರ್ಮಿಕ ಕೇಂದ್ರದ ದೇವರು ಆ ಒಂದು ನೀರಲ್ಲಿ ಬಂದು ಸ್ನಾನ ಮಾಡ್ತಾರೆ. ಆ ಒಂದು ಕಾರ್ಯಕ್ರಮ ನವರಾತ್ರಿ ಸಂದರ್ಭ ಇರಬಹುದು, ಇನ್ನಿತರ ಸಂದರ್ಭದಲ್ಲಿ ಅಲ್ಲಿ ಆ ಪ್ಲೇಸ್ ಅಲ್ಲಿ ದೇವರನ್ನು ಬಂದು ಪೂಜೆ ಮಾಡುವಂತಹ ಕ್ರಮಗಳು ಇರ್ತದೆ. ಆದ್ರೆ ಸಾರ್ವಜನಿಕರು ಅದಕ್ಕೆ ಯಾವುದಕ್ಕೆ ಕ್ಯಾರೆ ಅನ್ನೋದೇ ಆ ಭಾಗದಲ್ಲಿ ಕಸ ಬಿಸಾಡ್ತಾರೆ. ಇದಕ್ಕೆ ಗ್ರಾಮ ಪಂಚಾಯತ್ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೆ. ಸಾರ್ವಜನಿಕರು ಕೂಡ ಇದರೊಂದು ಕೈ ಜೋಡಿಸಿ ಕಡಪಾಡಿಯನ್ನು ನಾವು ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಎಲ್ಲರೂ ಕೇವಲ ನಮ್ಮ ಗ್ರಾಮ ಪಂಚಾಯತ್ಗೆ ಮಾತ್ರ ಇದೊಂದು ಏನು ಸವಾಲಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ಕಸ ಸ್ವಚ್ಛತೆ ಮಾಡೋದು ಎಲ್ಲ ಸಂಘ ಸಂಸ್ಥೆ ಇರ್ಬೋದು, ಗ್ರಾಮಸ್ಥರ ಒಂದು ಒಕ್ಕರನ ಒಂದು ಕೂಗಿರ್ಬೇಕು, ಅವರು ಒಟ್ಟಾಗಿ ಈ ಒಂದು ಕೆಲಸವನ್ನು ಮಾಡಬೇಕು. ಆವಾಗ ನಮ್ಮ ಒಂದು ಗ್ರಾಮವನ್ನು ನಾವು ಸ್ವಚ್ಛವಾಗಿ ಇಡಲಿಕ್ಕೆ ಸಾಕಷ್ಟು ಒಂದು ಪ್ರಯತ್ನ ಮಾಡಿದಲ್ಲಿ ಗ್ರಾಮ ಸ್ವಚ್ಛ ಆಗ್ಬೋದು. ಖಂಡಿತ. ಯಾಕೆಂತಂದ್ರೆ 4 ಜನ ಅಧಿಕಾರಿಗಳಿಂದ 8 ಜನ ಜನಪ್ರತಿನಿಧಿಗಳಿಂದ ಸರಿಯಾಗೋದಿಲ್ಲ ಅಂತಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯೇ ಸ್ವಲ್ಪ ಚಿಕ್ಕದು. ಅಂತ ಸಂದರ್ಭದಲ್ಲೂ ಇಷ್ಟು ದೊಡ್ಡ ಸಮಸ್ಯೆಗಳು ಬಂದಾಗ ಸಾಲ್ವ್ ಮಾಡೋದು ಕೂಡ ಕಷ್ಟನೇ ಅಂತ. ಎಷ್ಟೇ ಕಷ್ಟಪಟ್ಟರು ಕೂಡ ಇಂಥ ಒಂದು ಸಮಸ್ಯೆಗೆ ಜನರು ಕೈ ಜೋಡಿಸಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕರಾಳ ದಿನವನ್ನು ಅನುಭವಿಸಬೇಕಾಗತ್ತ. ಖಂಡಿತ ಸರ್. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಶಬ್ದಕ್ಕೆ ನಾನು ಅಗ್ರಿದ್ದೇನೆ. ಕರಾಳ ದಿನಗಳು ಇನ್ನು ಹತ್ರವೇ ಬರ್ತದೆ ನಮಗೆ. ಈಗ ಏನು ಪಾಪ್ಯುಲೇಷನ್ ಉಂಟು ಗ್ರಾಮ ಪಂಚಾಯತ್ ಕಟ್ಪಾಡಿಯಲ್ಲಿ 10,000 ಜನಸಂಖ್ಯೆ ಮೇಲ್ಗಡೆ ಉಂಟು. ವಹಿವಾಟು ಕೇಂದ್ರ ಉಂಟು. ಈಗಾಗಲೇ ಎಲ್ಲ ವಹಿವಾಟುಗಳು ಕಟ್ಪಾಡಿಯಿಂದಲೇ ಸ್ಟಾರ್ಟ್ ಆಗಬೇಕು. ಕಟ್ಪಾಡಿಗೆ ಈಗ ಅಂತ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿಂದ ತಗೊಂಡು ಹೋದ ತ್ಯಾಜ್ಯ ವಸ್ತುಗಳು ಮನೆಗೆ ಹೋಗ್ತದೆ, ಅಲ್ಲಿಂದ ರಿಟರ್ನ್ ಬಂದು ಕಟ್ಪಾಡಿಯಲ್ಲಿ ಬಿಸಾಡಿ ಹೋಗುವಂಥ ನಿದರ್ಶನಗಳು ಎಷ್ಟೋ ಇದೆ. ಸೊ ಇದು ಈ ಜನರಿಗೆ ನಾವೇನು ಮೆಸೇಜ್ ಕೊಡ್ಬೇಕಂತ ಹೇಳಿದ್ರೆ, ನಾವೇನು ಮಾಡ್ಬೇಕಂತ ಹೇಳಿದ್ರೆ, ನಾವೆಲ್ಲರೂ ಸೇರುವ ಅಧಿಕಾರಿ ವರ್ಗವೇ ಒಂದು ಮಾಡ್ಲಿಕ್ಕೆ ಆಗುದಿಲ್ಲ, ಅಥವಾ ಒಂದು ಜನಪ್ರತಿನಿಧಿಗಳೇ ಒಟ್ಟಾಗ್ಲಿಕ್ಕೆ ಆಗುದಿಲ್ಲ. ಜನರು ಎಲ್ಲಿವರೆಗೆ ಒಟ್ಟಾಗುದಿಲ್ಲ ಅಲ್ಲಿವರೆಗೆ ಈ ಸಮಸ್ಯೆಗೆ ನಾವು ಖಂಡಿತ ಪರಿಹಾರ ಕಂಡುಕೊಳ್ಳಿಕ್ಕೆ ಆಗುದಿಲ್ಲ. ಇದು ಒಂದು ಚಿಕ್ಕ ಸಮಸ್ಯೆ ಸರ್. ಇದು ಅದೀಗ ಎಲ್ಲಿವರೆಗೆ ಆಗಿದೆ ಅಂತ ಹೇಳಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗುವಂತ ಸಮಸ್ಯೆ ಆಗಿದೆ. ತ್ಯಾಜ್ಯ ಎಲ್ಲಿಂದ ಉತ್ಪತ್ತಿ ಮಾಡ್ತೇವೆ, ನಾವೇ ಉತ್ಪತ್ತಿ ಮಾಡ್ತೇವೆ. ನಮ್ಗೆ ಎಷ್ಟೋ ಪ್ರಯೋಗಗಳುಂಟು. ಮನೆಯಲ್ಲಿ ಎಷ್ಟು ಕಮ್ಮಿ ಮಾಡ್ಬೋದು. ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡ್ಬೋದು. ಮೊದಲೆಲ್ಲ ಈ ಹಳೆ ಕಾಲದಲ್ಲೆಲ್ಲ ನೀವು ನೋಡಿರ್ಬೋದು, ಮೀನ್ ಬ್ಯಾಗಿಗೆ ಒಂದು ಬ್ಯಾಗ್ ಇತ್ತು, ಬಟ್ಟೆದ್ದು ಬ್ಯಾಗ್ ಇತ್ತು. ಇವತ್ತು ಅದೆಲ್ಲ ಇಲ್ಲ. ಇವಾಗ ಒಂದು ಮನೆಯಿಂದ ಹೋಗ್ಬೇಕಂತ ಹೇಳಿದ್ರೆ 4-5 ಕ್ಯಾರಿ ಬ್ಯಾಗ್ಗಳು ಅಂಗಡಿಯಿಂದ ತಗೊಂಡು ಹೋಗ್ತಾನೆ. ಒಂದು ಕರೆ ಇದೆ ಸರ್, ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ಶ್ರೀನಾಥ್ ಅವರೇ, ಇದು ಕಡಪಾಡಿಗೆ ಸಂಬಂಧಪಟ್ಟ ವಿಷಯ ಆದಿದ್ರೆ ನಾನು ಕಡಪಾಡಿಯಿಂದ ಮಾತಾಡ್ತಾ ಇದ್ದೇನೆ. ಎಸ್, ಹೇಳಿ ಸರ್, ಹೇಳಿ. ಕಸದ ವಿಚಾರವಾಗಿ ನಾವು ಮಾತಾಡ್ತಾ ಇದ್ವಿ. ನಿಮ್ಮ ಒಂದು ಅಭಿಪ್ರಾಯ ಸರ್? ಹೌದು, ಅಭಿಪ್ರಾಯದಲ್ಲಿ ಒಂದು ವಿಷಯ ಮಾತಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಕಡಪಾಡಿ ಗ್ರಾಮ ಪಂಚಾಯತ್ ಅಲ್ಲಿ ಪ್ಲಾಸ್ಟಿಕ್ ಅನ್ನು ಬ್ಯಾನ್ ಮಾಡ್ಲಿಕ್ಕೆ ಒಂದು ಆಂದೋಲನ ಶುರು ಮಾಡಿದ್ರು. ಅದು ಇನ್ನೂ ಸಕ್ಸಸ್ ಆಗಿಲ್ಲ. ಆಕ್ಚುಲಿ ತ್ಯಾಜ್ಯ ವಿಲೇವಾರಿ ಮಾಡ್ಲಿಕ್ಕೆ ಬೇಸ್ ಪ್ರಾಬ್ಲಮ್ ಪ್ಲಾಸ್ಟಿಕ್. ಗೂಡಂಗಡಿಯಿಂದ ಹಿಡಿದು ದೊಡ್ಡ ಅಂಗಡಿಗಳಿಗೂ ಪ್ಲಾಸ್ಟಿಕ್ ಕೊಡ್ತಾ ಇದ್ದಾರೆ. ಇದನ್ನು ಯಾಕೆ ಗ್ರಾಮ ಪಂಚಾಯತ್ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡ್ಲಿಲ್ಲ? ಒಂದೇದು. ಯಾಕಂದ್ರೆ ಉಡುಪಿಯಲ್ಲಾಗ್ಲಿ ಎಲ್ಲ ಕಡೆಯಲ್ಲಿ ಸಾಧಾರಣ ಮಟ್ಟಿಗೆ ಎಲ್ಲ ಹೇಳುದಿಲ್ಲ ನಾನು, ಸದ್ಯ ಮಟ್ಟಿಗೆ ಸ್ವಲ್ಪ ಆದ್ರೂ ಕಂಟ್ರೋಲ್ ಆಗಿದೆ. ಇಲ್ಲಿ ಕಡಪಾಡಿಯಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಒಂದು ಸಣ್ಣ ಹಾಲಿನ ಪ್ಯಾಕೆಟ್ ತಗೊಂಡ್ರು ಒಂದು ಪ್ಲಾಸ್ಟಿಕ್, ಒಂದು 10 ರೂಪಾಯಿದು ಏನಾದ್ರು ಸಾಮಾನು ತಗೊಂಡ್ರು ಪ್ಲಾಸ್ಟಿಕ್. ಯಾವಾಗ ಪ್ಲಾಸ್ಟಿಕ್ ಅನ್ನು ಗ್ರಾಮ ಪಂಚಾಯತ್ ಸ್ಟ್ರಿಕ್ಟ್ ಆಗಿ ಬ್ಯಾನ್ ಮಾಡ್ತದೆ ಅಲ್ಲಿಗೆ 50% ಕಂಟ್ರೋಲ್ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಅವರು ಸಹಮತ ಇದ್ರೆ ಒಪ್ಲಿ, ಇದನ್ನು ಸ್ಟ್ರಿಕ್ಟ್ ಆಗಿ ಬ್ಯಾನ್ ಮಾಡ್ಲಿ ಅಲ್ವಾ? ಖಂಡಿತ. ಅವರಿಗೆ ಇವ್ರಿಗೆ ಅಂತಲ್ಲ, ಇದನ್ನ ಎಲ್ರಿಗೂ, ಎಲ್ಲ ಅಂಗಡಿಯವರಿಗೂ ಅಥವಾ ಎಲ್ಲ ಮನೆಯವರಿಗೂ ಪ್ಲಾಸ್ಟಿಕ್ ಅನ್ನು ಬಳಸಬಾರ್ದು. ಆವಾಗ ನೋಡಿ, ಕಸ ವಿಲೇವಾರಿ ಅಂತ ಹೇಳ್ತೇವೆ, ಕಸ ಬಂದು ಬೀಳುದೇ ಪ್ಲಾಸ್ಟಿಕ್ ಇಂದ. ನೀವು ನೋಡಿ, ಎಲ್ಲ ಪ್ಲಾಸ್ಟಿಕ್ ಅಲ್ಲಿ ತುಂಬಿಸಿ ತಂದು ಬಿಸಾಡೋದು. ಪ್ಲಾಸ್ಟಿಕ್ ಇಲ್ಲ ಅಂದ್ಮೇಲೆ ಎಲ್ಲಿಂದ ತರ್ತಾರೆ? ಅಲ್ಲ, ನಮ್ಮ ಪ್ರಯತ್ನ ನಾವು ಮಾಡ್ಬೋದು ಹೇಳುದು ನಾನು. ಖಂಡಿತ ಸರ್, ಖಂಡಿತ. ಹೌದಲ್ವಾ? ಹೌದೌದು.
ಇದಂದ್ರೆ ಪ್ರಮೋದ್ ಚವ್ಹಾಣ್ ಅವರು ತುಂಬಾ ಸರ್ತಿ ಇದನ್ನು ಕಡಪಾಡಿ ವಿಷಯದಲ್ಲಿ ತುಂಬಾ ಅವರು ಇದು ಮಾಡಿದ್ದಾರೆ. ಇದು ಸಕ್ಸಸ್ ಆಗ್ಲಿ ನನ್ನೊಂದು ಇದೊಂದು ಅಭಿಪ್ರಾಯ ತಿಳಿಸ್ತಾ ಇದ್ದೇನೆ. ಪ್ಲಾಸ್ಟಿಕ್ ಅನ್ನು ಆದಷ್ಟು ಮಟ್ಟಿಗೆ ನಮ್ಮ ಸನ್ಮಾನ್ಯ PDO ಅವರು ಇದನ್ನು ಮನಸ್ಸು ಮಾಡಿದೆ ನಮ್ಮ ಸಭೆಯಲ್ಲಿ ಅಥವಾ ನಮ್ಮ ಅಧಿಕಾರಿಯೊಂದಿಗೆ ಚರ್ಚಿಸಿ 100% ಪ್ಲಾಸ್ಟಿಕ್ ಬ್ಯಾನ್ ಮಾಡ್ಬೇಕು. ಕಡಪಾಡಿ ಮಾದರಿ ಗ್ರಾಮ ಆಗ್ಲಿ, ಕಡಪಾಡಿಯಲ್ಲಿ ಪ್ಲಾಸ್ಟಿಕ್ ಇಲ್ಲ, ಎರಡು ವಿಷಯದಲ್ಲೂ ಸರಿ ಆಗ್ತದೆ. ಕಸ ಇರುವುದಿಲ್ಲ, ಪ್ಲಾಸ್ಟಿಕ್ ಇರುವುದಿಲ್ಲ. ನಂದೊಂದು ರಿಕ್ವೆಸ್ಟ್. ಎಸ್ ಸರ್, ಅವ್ರ ಹತ್ರ ಮಾತಾಡ್ತಾ ಹೋಗ್ತೇನೆ. ಧನ್ಯವಾದಗಳು ಸರ್ ನಿಮ್ಮೊಂದು ಅಭಿಪ್ರಾಯಕ್ಕೆ. ಸರಿ ಥ್ಯಾಂಕ್ಸ್. ಈಗಾಗಲೇ ಕರೆ ಮಾಡಿದವರು ಹೇಳಿದ್ರು ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಬೇಕು. ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ಲಾಸ್ಟಿಕ್ ಅನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಿದ್ರೆ ಇಂಥ ಒಂದು ಸಮಸ್ಯೆಗಳು ಅರ್ಧದಷ್ಟು 1.25% ಕಡಿಮೆ ಆಗುತ್ತೆ ಅಂತ. ಖಂಡಿತ ಈ ಸಮಸ್ಯೆಗೆ ನಾವೀಗಾಗಲೇ ಇದನ್ನು ಡ್ರೈವ್ ಮಾಡಿದ್ದೇವೆ. ಪಂಚಾಯತಿಂದ ಆಲ್ರೆಡಿ ಈ ಒಂದು ಪ್ಲಾಸ್ಟಿಕ್ಕನ್ನು ತೆಗಿಬಾರ್ದು ಅಂತೇಳಿ ಅಂಗಡಿಗಳಿಗೆ ಬ್ಯಾನರ್ಗಳನ್ನ ಕೊಟ್ಟಿದ್ದೇವೆ. ನಾವು ಅದೇ ಹೇಳೋದು, ನಮ್ಮ ಮನೋಪ್ರವೃತ್ತಿ ಈಗ ಇವರು ಕರೆ ಏನು ಮಾಡಿದರು ಅದೇ ರೀತಿ ಎಲ್ಲರ ಮೆಂಟಾಲಿಟಿ ಚೇಂಜ್ ಆಗಬೇಕು. ಈಗ ನಾವು ಸಹ ದೊಡ್ಡ ಸವಾಲು ನಮಗೆ, ಪ್ಲಾಸ್ಟಿಕ್ಕನ್ನು ಎಲ್ಲಿ ಪ್ರೊಟೆಕ್ಟ್ ಮಾಡ್ತಾರೆ ಅಲ್ಲಿ ಸರ್ಕಾರ ನಿಲ್ಲಿಸ್ಬೋದು. ಸೊ ಅಲ್ಲ, ಅದಕ್ಕೆ ನಾನು ಚಾಲೆಂಜಿಂಗ್ ಮಾಡೋದಿಲ್ಲ. ಸೊ ಅದರದ್ದಂಥ ಸಮಸ್ಯೆಗಳು ಅಲ್ಲಲ್ಲಿ ಇರೋದ್ರಿಂದ ಪ್ಲಾಸ್ಟಿಕ್ಕನ್ನು ನಮ್ಮ ಹಂತದಲ್ಲಿಯೇ ನಾವು ಕಡಿಮೆ ಮಾಡಿದರೆ, ಬೇಡಿಕೆಯನ್ನು ಕಡಿಮೆ ಮಾಡಿದರೆ, ಒಬ್ಬ ವಿದ್ಯಾರ್ಥಿ ಕಲಿಯುವುದಿಲ್ಲ ಅಂತೇಳಿದರೆ ಅವನಿಗೆ 1 ಸತಿ 2 ಸಲ ಪೆಟ್ಟಾಕ್ಬೋದು, ಅವನನ್ನು ಸರಿದಾರಿಗೆ ತರ್ಬೋದು. ಪದೇ ಅದನ್ನೇ ಮಾಡಿದಾಗ ಸೊ ಅದಕ್ಕೆ ಅಂತ್ಯ ಹಾಡಲಿಕ್ಕೆ ಸಮಸ್ಯೆ ಆಗ್ತದೆ. ಸೊ ಇಲ್ಲಿ ಸಹ ನಾನು ರಿಕ್ವೆಸ್ಟ್ ಮಾಡೋದು, ಪ್ಲಾಸ್ಟಿಕ್ಕನ್ನು ನಿಮ್ಮೊಟ್ಟಿಗೆ ನಾವು ಗ್ರಾಮ ಪಂಚಾಯತ್ ಖಂಡಿತ ಇದ್ದೇವೆ, ಅವರ ಸಜೆಷನನ್ನು ನಾವು ಒಪ್ತೇವೆ. ಅದಕ್ಕೆ ಸಂಬಂಧಪಟ್ಟಾಗೆ ಬೈಲವನ್ನು ರೆಡಿ ಮಾಡ್ಕೊಂಡು ನಾವು ಈಗಾಗಲೇ ಅದನ್ನು ಚಾಲನೆ ಕೊಡಲಿಕ್ಕೆ ಸಹ ರೆಡಿ ಮಾಡಿದ್ದೇವೆ. ಸೊ ಈ ಪ್ಲಾಸ್ಟಿಕ್ಕನ್ನು ಆದಷ್ಟು ನನ್ನ ವೈಯಕ್ತಿಕವಾಗಿ ಅದು ಗ್ರಾಮಸ್ಥರ ಹಿತದೃಷ್ಟಿಯಿಂದ ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಆದರೆ ಜನರು ಅಷ್ಟು ಸಹಕಾರ ಕೊಡಬೇಕು. ಎಸ್, ಈ ಕುರಿತಾಗಿ ಕೂಡ ಮತ್ತೆ ಮಾತಾಡ್ತಾ ಹೋಗ್ತಾನೆ. ಈಗಾಗಲೇ ಮಾತಾಡ್ತಾ ಇರೋ ಹಾಗೆ ಇಷ್ಟೊಂದು ಕೊಳಚೆಯಿಂದ ತುಂಬಿದೆ, ದುರ್ನಾತ ಬೀರ್ತಾ ಇದೆ, ಆದರೂ ಕೂಡ ಜನರು ಮನಸ್ಸನ್ನು ಮಾಡ್ತಾ ಇಲ್ಲ. ಅಂತಂದರೆ ಬರೀ ಕಸವನ್ನು ಹಾಕ್ತಾ ಇದ್ದಾರೆ ಅಷ್ಟು ಬಿಟ್ಟರೆ ಒಂದು ಕಸ ವಿಲೇವಾರಿ ಮಾಡುವಂಥ ಒಂದು ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಹೆಲ್ಪನ್ನು ಮಾಡೋದು ಅಥವಾ ಒಂದು ಕಸವನ್ನು ಅಲ್ಲಿ ತಂದು ಹಾಕದೇ ಇರೋ ಹಾಗೆ ನೋಡ್ಕೊಳ್ಳೋದು, ಅದು ಯಾವುದು ಕೂಡ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ವಿಚಾರವಾಗಿ ಕೂಡ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಅದಕ್ಕೆ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಪ್ರೈಮ್ ಟೈಮ್ ಡಿಬೇಟ್ಗೆ ಮತ್ತೆ ಸ್ವಾಗತ. ಈ ಒಂದು ಮಳೆಗಾಲ ಶುರುವಾದಕ್ಕಿಂತ ಮುಂಚೆ ಅಂತಂದರೆ ಈ ಒಂದು ಬೇಸಿಗೆ ಕಾಲದಲ್ಲಿ ಉಡುಪಿಯಲ್ಲಿ ನೀರಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಹಾಹಾಕಾರಗಳು ಕೇಳಿಬರುತ್ತೆ. ಆದರೆ ಇಂಥ ಒಂದು ಪಾಪನಾಶಿನಿ ನದಿ ಆಗಿರ್ಬೋದು ಅಥವಾ ಉಡುಪಿ ಅಕ್ಕಪಕ್ಕ ಇರತಕ್ಕಂಥ ಸಾಕಷ್ಟು ನದಿಗಳು ಇದೇ ರೀತಿ ಕೊಳಚೆಯಿಂದ ತುಂಬಿ ಹೋಗಿದೆ, ತ್ಯಾಜ್ಯಗಳಿಂದ ತುಂಬಿ ಹೋಗಿದೆ, ಕುಡಿಯೋದಕ್ಕೆ ಉಪಯೋಗಿಸೋದಕ್ಕೂ ಆಗೋದಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಿದ್ದಾಗ ಅದು ಹೇಗೆ ನೀರಿನ ಒಂದು ಹಾಹಾಕಾರವನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗುತ್ತೆ? ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದರೆ ಈ ಒಂದು ಪಾಪನಾಶಿನಿ ನದಿ ಆಗಿರ್ಬೋದು, ಇಂಥ ಒಂದು ಕೊಳಚೆಯಿಂದ ತುಂಬಿರ್ತಕ್ಕಂಥ ಸಾಕಷ್ಟು ನದಿಗಳನ್ನು ಅಭಿವೃದ್ಧಿಪಡಿಸೋದು ಅತ್ಯಗತ್ಯ ಆಗಿರ್ತಕ್ಕಂಥ ಒಂದು ಕ್ರಮವಾಗಿದೆ. ಇದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ತಾ ಹೋಗ್ತೇನೆ. ಎಸ್, ಈಗಾಗಲೇ ಈ ಒಂದು ಬೇಸಿಗೆ ಕಾಲದಲ್ಲಿ ನೀರಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹಾಹಾಕಾರ ಉಂಟಾಗುತ್ತೆ. ಆದರೆ ಉಡುಪಿಯಲ್ಲಾಗಿರ್ಬೋದು, ಈ ಒಂದು ದಕ್ಷಿಣ ಕನ್ನಡದಲ್ಲಾಗಿರ್ಬೋದು ಇಂಥ ಒಂದು ಸಮಸ್ಯೆ ಬರಬಾರ್ದು. ಆ್ಯಕ್ಚುಲಿ ನೀರಿನ ಸಮಸ್ಯೆ ಇರಬಾರ್ದಾಗಿರ್ತಕ್ಕಂಥ ಒಂದು ಪ್ರದೇಶ. ಆದರೂ ಕೂಡ ಪಾಪನಾಶಿನಿ ನದಿಯನ್ನು ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಈ ರೀತಿ ಕೊಳಚೆಯಿಂದ ತುಂಬಿ ಹೋಗಿದೆ, ಕುಡಿಯೋದಕ್ಕೂ ಕೂಡ ಆಗೋದಿಲ್ಲ, ಅಟ್ಲೀಸ್ಟ್ ಕೈಕಾಲು ತೊಳೆಯೋದಕ್ಕೂ ಕೂಡ ಆಗೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಅದು ಕೊಳತೆ ನಾಡ್ತಾ ಇದೆ ಅಂತ. ಹಾಗಾದರೆ ಏನು ಮಾಡ್ಬೋದು ಅಂತ ಈ ಭಾಗ ಅಂದರೆ ಕಡಪಾಡಿ ಗ್ರಾಮ ಪಂಚಾಯತ್ ಬಹುತೇಕ ಈ ನದಿ ನೀರು ಹರಿಯುವಂದ್ರೆ ಅದರಿಂದ ಆವರಿಸಿಕೊಂಡಿದೆ ಅಂತ ಹೇಳ್ಬೋದು. ಈ ಭಾಗದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪಾಪನಾಶಿ ನದಿಗೆ ಸಾಕಷ್ಟು ತ್ಯಾಜ್ಯವನ್ನು, ಕೋಳಿ ತ್ಯಾಜ್ಯ ಇರ್ಬೋದು, ಇನ್ನಿತರ ತ್ಯಾಜ್ಯ, ಯಾವುದೇ ಹೋಟೆಲ್ಗಳಲ್ಲಿ ಅವರು ಉಪಯೋಗಿಸಿದಂಥ ತ್ಯಾಜ್ಯಗಳಿರ್ಬೋದು, ಮನೆಯಲ್ಲಿ ಉಪಯೋಗಿಸಿದ ತ್ಯಾಜ್ಯವನ್ನು ತಂದು ಈ ನದಿಗೆ ಬಿಸಾಡ್ತಾರೆ. ಯಾಕೆಂತ ಹೇಳಿದ್ರೆ ಇಲ್ಲಿ ನದಿಗೆ ಬಿಸಾಡೋದಕ್ಕಿಂತಲೂ ಈ ಪರಿಸರದಲ್ಲಿರುವಂಥ ಎಲ್ಲ ಕೃಷಿಕರು ಈ ನದಿಯ ನೀರನ್ನು ಉಪಯೋಗಿಸ್ಕೊಳ್ತಾರೆ. ಈ ನದಿಗಳಲ್ಲಿ ಜಾನುವಾರು ಕೂಡ ಈ ಒಂದು ನೀರನ್ನು ಕುಡಿಯುತ್ತದೆ. ಮನುಷ್ಯರು ತಮ್ಮ ಕೃಷಿ ಕಾರ್ಯಕ್ಕೆ ಉಪಯೋಗಿಸ್ಕೊಳ್ತಾರೆ. ಬೇರೆ ಇನ್ನಿತರ ಎಲ್ಲ ರೀತಿಯಲ್ಲಿ ಆ ಒಂದು ನದಿಗಳ ನೀರನ್ನು ಉಪಯೋಗಿಸ್ಕೊಳ್ತಾರೆ. ಆದರೆ ಇಂತಹ ತ್ಯಾಜ್ಯಗಳನ್ನು ಹಾಕಿದಂಥ ನೀರು ಎಷ್ಟರ ಮಟ್ಟಿಗೆ ನಾವು ಅದನ್ನು ಕುಡಿಬಹುದು, ಎಷ್ಟರ ಮಟ್ಟಿಗೆ ಅದನ್ನು ನಾವು ಉಪಯೋಗಿಸ್ಕೊಳ್ಬಹುದು. ಅಂದರೆ ಇಲ್ಲಿ ಏನಂತ ಹೇಳಿದ್ರೆ, ಮನುಷ್ಯ ಮಾಡಿದ ತಪ್ಪಿನಿಂದಾಗಿ ಬೇರೆ ಜಾನುವಾರುಗಳಿಗೆ ಇದರ ಏನು ಎಫೆಕ್ಟ್ ಆಗುವಂಥದ್ದಿರ್ಬೋದು, ಇನ್ನಿತರ. ಅಂದರೆ ಇಲ್ಲಿ ಮುಖ್ಯವಾಗಿ ನಾವು ಏನು ಗಮನಿಸಬೇಕಂತ ಹೇಳಿದ್ರೆ,
ಪ್ಲಾಸ್ಟಿಕ್ ಬಳಸುವುದನ್ನು, ಈಗಾಗಲೇ ಒಬ್ರು ಕಾಲರ್ ಹೇಳಿದ್ರು ಪ್ಲಾಸ್ಟಿಕ್ ಬಳಸುವುದನ್ನು, ಪ್ಲಾಸ್ಟಿಕ್ ಜಾನುವಾರು ಏನು ಆ ಪ್ಲಾಸ್ಟಿಕ್ಗಳನ್ನು ತಿಂದಲ್ಲಿ ಅದರ ಏನು ನಾವು ಹಾಲನ್ನು ನಾವು ಕುಡಿತೇವೆ, ನಮ್ಮ ಮಕ್ಕಳಿಗೂ ಕೂಡ ಅದರಿಂದ ಸಾಕಷ್ಟು ಏನು ರೋಗಗಳು ಬರುವಂತ ಸಂದರ್ಭಗಳು ಇರುತ್ತದೆ ಅಂತೇಳಿ ನಾನೊಂದು ಪುಸ್ತಕದಲ್ಲಿ ಓದಿದೆ. ಆದರೆ ಇಲ್ಲಿ ಮುಖ್ಯವಾಗಿ ನಾವು ಏನಂತ ಹೇಳಿದ್ರೆ ಕಟ್ಪಾಡಿ ಗ್ರಾಮ ಪಂಚಾಯತ್ ನಾವು ಇವತ್ತು ತೆಗೆದುಕೊಂಡಿದ್ದೇವೆ. ಇಲ್ಲಿ ಇನ್ನಾದರೂ ಜನರು, ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ, ಸಾಕಷ್ಟು ಈ ಬಗ್ಗೆ ವರದಿ ಮಾಡಿದ್ದೇವೆ. ಅಂದರೆ ಜನಗಳು ಕೇವಲ ವರದಿಗಳನ್ನು ನೋಡ್ತಾರೆ, ಅಷ್ಟಕ್ಕೆ ಬಿಡ್ತಾರೆ. ತಾವು ಕೂಡ ಇದರಲ್ಲಿ ಕೈ ಜೋಡಿಸಿ ಗ್ರಾಮ ಪಂಚಾಯತಲ್ಲಿ ನಾವು ಈಗಾಗಲೇ ವಾರಂಬಳ್ಳಿಯ ವಿಷಯವಾಗಿ ಮಾತಾಡಿದರು, ಅಲ್ಲಿಗೆ ನಾನು ಕೂಡ ಹೋಗಿದ್ದೆ. ಗ್ರಾಮ ಪಂಚಾಯತ್ ಒಟ್ಟಿಗೆ ನಾನು ಕೂಡ ನನ್ನ ಒತ್ತಡದ ಕೆಲಸ ಇದ್ರೂ ಕೂಡ ಅವರೊಟ್ಟಿಗೆ ನಾನು ಅಲ್ಲಿ ಹೋಗಿದ್ದೆ. ಅಲ್ಲಿ ಅವರು ಮಾಡಿದಂಥ ಏನು ಪ್ರಾಜೆಕ್ಟ್ ಇದೆ, ನಾನು ಆ ಪ್ರಾಜೆಕ್ಟ್ ಅನ್ನು ಕಂಡು ನನಗೆ ಕೂಡ ಖುಷಿ ಆಯಿತು. ಯಾಕಂತೇಳಿ ಇದನ್ನು ನಮ್ಮ ಗ್ರಾಮ ಪಂಚಾಯತಲ್ಲಿ ಮಾಡಿದರೆ ಇದು ಕಸ ಮುಕ್ತವನ್ನು ಖಂಡಿತವಾಗಿ ಮಾಡ್ಬೋದು ಅಂತೇಳಿ. ಆ ನಂತರ PDO ಅವರ ಹತ್ರ ನಾನು 2-3 ಸಲ ಗ್ರಾಮ ಪಂಚಾಯತ್ ಹೋದಾಗ ಮಾತಾಡಿದೆ, ಆ ಪ್ರಾಜೆಕ್ಟ್ ಅನ್ನು ನೀವು ಮುಂದುವರಿಸಿಕೊಂಡು ಹೋಗಿ, ಯಾಕಂತ ಹೇಳಿದ್ರೆ ಕಟ್ಪಾಡಿಯಲ್ಲಿ ಅದನ್ನು ಮಾಡಿದ್ರೆ ಉತ್ತಮ ಅಂತೇಳಿ. ಆ ಒಂದು ಏನು ಪ್ರಾಜೆಕ್ಟಿಗೆ ಒಂದು ಅಲ್ಲಿ ಜಾಗದ ವ್ಯವಸ್ಥೆಯನ್ನು ಹೋಗಿದ್ರು, ಅದಕ್ಕೆ ವಿರೋಧ ಬಂತು, ಅದು ಅಲ್ಲೇಕೆ ನಿಂತು ಹೋಯ್ತು. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಸದ ಬಗ್ಗೆ ನಾವು ಈಗ ಸ್ಥಳೀಯ ಕಟ್ಪಾಡಿ ಗ್ರಾಮ ಪಂಚಾಯತಿಗೆ ಕಾಪು ಹತ್ತಿರ ಪುರಸಭೆ ಅಲ್ಲಿ ಮಾಡಿದಂತ ಪ್ರಾಜೆಕ್ಟ್, ಅಲ್ಲಿ ಅವರು ಈಗಾಗಲೇ ಅವರು ಅಲ್ಲಿಯ ಮುಖ್ಯಾಧಿಕಾರಿ ರಾಯಪ್ಪರ್ ಅವರು ಆ ಕಸದ ಬಗ್ಗೆ ಸಾಕಷ್ಟು ಅವರು ಒಂದು ಕಾಳಜಿ ವಹಿಸಿಕೊಂಡು ಕಾಪುವನ್ನು ಸ್ವಚ್ಛತೆಯಾಗಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ನಾವು ತಾಗಿಕೊಂಡಿರುವ ನಮ್ಮ ಗ್ರಾಮ ಕಟ್ಪಾಡಿ, ನಮ್ಮ ಏನು ಪಾಂಗಳ ಸೇತುವೆ ತನಕ ಈ ಒಂದು ಪುರಸಭೆ ವ್ಯಾಪ್ತಿ ಬರ್ತದೆ. ನಂತರ ನಮ್ದು ಕಟ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತದೆ. ಆದರೆ ನಾವು ಕಟ್ಪಾಡಿಯಲ್ಲಿ ಕೂಡ ಇಂತಹ ಪ್ರಾಜೆಕ್ಟ್ ಅನ್ನು ಮಾಡಿದಾಗ ನಮ್ಮ ಗ್ರಾಮವನ್ನು ಕೂಡ ನಾವು ಸ್ವಚ್ಛತೆಯಾಗಿ ಇಟ್ಕೊಳ್ಬಹುದು. ಆದರೆ ಜನಗಳು ಇದಕ್ಕೆ ವಿರೋಧ ಮಾಡ್ತಾರೆ. ನಾವು ಖಂಡಿತವಾಗಿ ಇಲ್ಲಿ ಜನರಲ್ಲಿ ನಾನೊಂದು ರಿಕ್ವೆಸ್ಟ್ ಮಾಡ್ತೇನೆ, ಯಾಕಂತೇಳಿ ಆ ಪ್ರಾಜೆಕ್ಟ್ ಬಗ್ಗೆ ತಾವು ಗ್ರಾಮ ಪಂಚಾಯತಿಗೆ ಬಂದು ಅಧಿಕಾರಿಗಳೊತ್ತಿಗೆ ಮಾತುಕತೆ ಮಾಡಿ. ಯಾಕಂತೇಳಿದ್ರೆ ಆ ಪ್ರಾಜೆಕ್ಟ್ ಇಂದ ತಮಗೆ ಏನು ತೊಂದರೆ ಆಗುತ್ತೆ, ಮತ್ತೆ ಬದಲಿ ವ್ಯವಸ್ಥೆ ಅಂದ್ರೆ ಆ ಪ್ರದೇಶದಲ್ಲಿ ಜನರ ವಿರೋಧವಿದೆ ಅಂತ ಆದ್ರೆ ಬೇರೆ ಪ್ರದೇಶವನ್ನು ಅವರು ಹುಡುಕಿಕೊಡ್ಬೇಕಾಗ್ತದೆ. ಆ ಪ್ರದೇಶ ನಮ್ಮ ಕಟ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಪ್ರದೇಶಗಳಲ್ಲಿ ಈ ಒಂದು ಘಟಕವನ್ನು, ತ್ಯಾಜ್ಯದ ಒಂದು ಘಟಕವನ್ನು ಮಾಡಿದಲ್ಲಿ ಖಂಡಿತವಾಗಿ ನಮ್ಮ ಕಟ್ಪಾಡಿ ಗ್ರಾಮ ಪಂಚಾಯತನ್ನು ತ್ಯಾಜ್ಯ ಮುಕ್ತ ಕಟ್ಪಾಡಿಯನ್ನಾಗಿ ನಾವು ಮಾಡ್ಬೇಕು. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಜನರು ನಾವು ಒಟ್ಟಾಗಿ ಸೇರಿ, ಅಂದ್ರೆ ಕೇವಲ ಇದು ಮಾಧ್ಯಮದಲ್ಲಿ ನಾವು ಮಾತಾಡಿದುಕೊಂಡಿದಾಗ ಆಗೋದಿಲ್ಲ, ಜನರು ಒಟ್ಟು ಸೇರಿ ಜನರು ಸೇರಿಕೊಂಡು ಮಾಡಿದಾಗ ಇದನ್ನು ಖಂಡಿತವಾಗಿ ಮಾಡ್ಬೋದು. ಎಸ್, ಈ ಕುರಿತಾಗಿ ಮಾತಾಡೋದಕ್ಕೆ ಅಲ್ಲಿನ ಸ್ಥಳೀಯರಾಗಿರ್ತಕ್ಕಂಥ ಕ್ಯಾಥರಿನ್ ಅವರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ಎಸ್, ಈಗಾಗಲೇ ನೀವು ಕೂಡ ಮಾತಾಡಿದ್ರಿ, ಹಲವಾರು ವರ್ಷಗಳಿಂದ ಈ ಒಂದು ಕಟ್ಪಾಡಿಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು ಪಾಪನಾಶಿನಿ ನದಿ ಹಾಳಾಗ್ತಾ ಇರೋದಾಗಿರ್ಬೋದು, ಅಥವಾ ಒಂದು ಗ್ರಾಮದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು ಕಸೆ ವಿಲೇವಾರಿಯ ಸಮಸ್ಯೆ ಆಗಿರ್ಬೋದು, ಇದೆಲ್ಲದರ ಬಗ್ಗೆ ನೀವು ಸಾಕಷ್ಟು ವರ್ಷಗಳಿಂದಲೂ ಕೂಡ ನೋಡ್ತಾ ಇದ್ದೀರಿ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್? ಏನ್ ಹೇಳುದಂತ ಮಾತುಗಳಿಲ್ಲ ಸರ್. ಯಾಕಂದ್ರೆ ಮಾತಿನ ಬರಗಾಲ ಬಂದು ಹೋಗಿದೆ. ಅಷ್ಟು ಹಾಳನ್ನ ಮಾಡ್ತಾ ಇದ್ದೇವೆ. ಯಾವ ರೀತಿಯಿಂದ ಹೇಳಿದ್ರು ಕೂಡ ಅರ್ಥ ಆಗದ ಜನರಿಗೆ ಯಾವ ರೀತಿಯಲ್ಲಿ ಹೇಳ್ಬಹುದು ಎಂಬುದೇ ಪ್ರಶ್ನೆ ಆಗಿ ಉಳಿದಿದೆ. ನಾವೇ ಪ್ರಶ್ನಾರ್ಥಕವಾಗಿ ಹೋಗ್ತಾ ಇದ್ದೇವೆ. ಯಾಕೆ ಜನರಿಗೆ ಅರ್ಥ ಆಗುದಿಲ್ಲ? ನದಿ ಹಾಳಾದ್ರೆ ಅದು ನೀರ್ ಹಾಳಾಗ್ತದೆ, ಅದನ್ನೇ ನಾವು ಕುಡಿತೇವೆ. ಪರಿಸರ ಹಾಳಾಗ್ತದೆ. ಇಷ್ಟು ಸೊಳ್ಳೆಗಳಾಗಿವೆ, ಡೆಂಗ್ಯೂ ಬಂದಿದೆ, ಮಲೇರಿಯಾ ಬಂದಿದೆ, ಅದು ಬಂದಿದೆ, ಇದು ಬಂದಿದೆ. ಆದರೆ ನಾವು ಇನ್ನೂ ಕಣ್ಣು ತೆರೆಯಲಿಲ್ಲ. ಯಾಕೆ ನಾವು ಅಂಧರಾಗಿದ್ದೇವೆ ಅಥವಾ ಕಿವುಡರಾಗಿದ್ದೇವ? ನಮ್ಮ ಮಾತು ಕೇಳುವುದಿಲ್ವಾ? ಪಾವಿತ್ರ್ಯ ಎಂಬುದು, ಪವಿತ್ರತೆ ಎಂಬುದು ನಮ್ಮಲ್ಲಿ ಇಲ್ಲವೇ ಇಲ್ಲ. ನಾವು ದೇವರಂತ ನದಿಯನ್ನ ಪೂಜಿಸ್ತೇವೆ, ನಾಗನನ್ನ ಪೂಜಿಸ್ತೇವೆ, ಆದರೆ ನಾಗಬನದ ಮುಂದೆ ಬಂದು ಕಸದ ರಾಶಿಯನ್ನ ತಂದು ಹಾಕ್ತೇವೆ. ಎಲ್ಲಾ ನಮ್ಮ ವೇಸ್ಟೇಜ್. ಎಷ್ಟೊಂದು ಕೆಟ್ಟದಂದ್ರೆ ಒಂದು ಕಾಲದಲ್ಲಿ ನಿಷಿದ್ಧವಿದ್ದಂತ ಆ ಒಂದು ವಸ್ತುವನ್ನ ಕೂಡ ತಂದು ನಾಗಬನದ ಮುಂದೆ ಹೋಗಿ ಸುರಿದು ಬರ್ತಾ ಇದ್ದೇವೆ. ಯಾಕಂದ್ರೆ ನಮ್ಮ ಒಂದು ಪರಿಸರ ಅಷ್ಟು ಶುದ್ಧಾಚಾರದ ಒಂದು ಪರಿಸರ. ಒಂದು ಕಡೆಯಲ್ಲಿ ನಮ್ಮ ಮನೆಯ ಬದಿಯಲ್ಲಿ ನಾಗಬನ, ನಾಗನದು ಪ್ರತಿಷ್ಠೆ ಮಾಡಿ ಅದರ ಪೂಜಿಸುವ, ಯಾವಾಗ್ಲೂ ನಾಗ ಆಚೀಚೆ ಸವಾರಿ ಮಾಡ್ತಾ ಇರ್ತಾರೆ, ಅದು ಒಂದು. ಇನ್ನೊಂದು ಕಡೆಯಲ್ಲಿ ಅಲ್ಲಿ ಮಾರಿಗಡು ಅಂದ್ರೆ ಈ ನವರಾತ್ರಿಯ ಹೊತ್ತಿನಲ್ಲಿ ನಮ್ಮ ಗೌಡ ಸಾರಸ್ವತ ಕೊಂಕಣಿಸು 9 ದಿನ ಇಲ್ಲಿ ಬಂದು ರಾತ್ರಿ ಭಜನೆ ಮಾಡಿ, ನದಿಗೆ ಭಜನೆ ಮಾಡಿ, ಇಲ್ಲಿಂದ ನೀರನ್ನ ಕೊಂಡೋಗಿ ದೇವಸ್ಥಾನದ ಪೂಜೆಯನ್ನ ಮಾಡ್ತಾರೆ. 10ನೇ ದಿನ ಮಾರಿಯನ್ನ ರಾತ್ರಿ ಓಡಿಸ್ತಾರೆ. ಅದು ನಮ್ಮ ಮನೆಯ ಗಡುವಿನ ಹತ್ರವೇ ಬಂದಿಡುದು. ಅದ್ರ ಮುಂದೆ ತಂದು ನಾವು ಕಸದ ರಾಶಿಯನ್ನು ಹಾಕ್ತಾ ಇದ್ದೇವೆ. ಇನ್ನೊಂದು ಕಡೆಯಲ್ಲಿ ಬಬ್ಬು ಸ್ವಾಮಿಯ ಕೋಲ ಆಗಿ ಅದರ ಬಂದು ಬಲಿ ಕೊಡ್ಲಿಕ್ಕೆ ನಮ್ಮದು ಅದೇ ನದಿ ತೀರ. ಯಾಕೆ ಇದೆಲ್ಲ ಅರ್ಥ ಆಗ್ತಾ ಇಲ್ಲ? ನಾನ್ ಹೇಳುದು, ನಾವು ಕೇವಲ ಪೂಜೆ ಪುರಸ್ಕಾರ ಮಾಡುದು ಮಾತ್ರ ಅಲ್ಲ, ಆಚಾರ ವಿಚಾರ ಮಾತ್ರ ಮಾಡುದಲ್ಲ, ಅದ್ರ ಬಗ್ಗೆ ಜನಸಾಮಾನ್ಯ ಯಾಕೆ ಎಚ್ಚರಗೊಳ್ಳುವುದಿಲ್ಲ? ನಾವು ಇಲ್ಲಿ ಪೂಜೆ ಎಲ್ಲ ಜನರು
ಒಂದು ರೀತಿಯಲ್ಲಿ ಎಚ್ಚರಗೊಂಡ್ರೆ ಇಂಥ ಪರಿಸರ ಹಾಳಾಗ್ಲಿಕ್ಕೆ ಸಾಧ್ಯವಾ? ಯಾಕೆ ನದಿಯನ್ನ ನಾವು ಪವಿತ್ರ ಜಲ ಅಂತ ಸ್ವೀಕರಿಸಬೇಕು? ಒಂದು ಸರ್ ನಾನು ಹೇಳ್ತಾ ಇದ್ದೇನೆ, ಇದನ್ನ ನನ್ನ ಹೃದಯದಿಂದ ಒಂದು ರೀತಿಯಲ್ಲಿ ಅಷ್ಟು ತುಚ್ಛೀಕಾರದ ಭಾವನೆ ಜನಸಾಮಾನ್ಯರ ಮೇಲೆ ನಂಗೆ ಅಷ್ಟು ಅಸಹ್ಯ ಬಂದು ಹೋಗಿದೆ. ಇದೇ ರೀತಿ ಮಾಡಿದ್ರೆ ನಾವು ನೀರನ್ನ ಕುಡ್ದೇ ಸತ್ತು ಹೋಗ್ತಾ ಇದ್ದೇವೆ. ಕೊಳಕಾಗಿದೆ ಅಷ್ಟು. ಯಾಕಂದ್ರೆ ಇದು ಇಷ್ಟಿಷ್ಟು ದೊಡ್ಡ ಫ್ಲಾಟ್ ಗಳನ್ನ ಕಟ್ಟಿದ್ದಾರೆ, ಗುಟ್ಟಾಗಿ ಅದ್ರ ನೀರನ್ನ ಕೂಡ ನದಿಗೆ ಬಿಡ್ತಾ ಇದ್ದಾರೆ. ಇಷ್ಟೆಲ್ಲ ರೀತಿಯಲ್ಲಿ ನಡೀತಾ ಇರುವಾಗ ಏನಂತ ಮಾತಾಡುದು ಸರ್? ಯಾರಿಗೆ ಹೇಳುದು? ಪ್ರಜ್ಞಾವಂತ ನಾಗರಿಕರು ನಾವು. ಯಾಕೆ ಸ್ವಚ್ಛತೆ ಹೇಳ್ತೇವೆ? ಒಂದು ನೆನಪಿಡ್ಕೊ, ಒಮ್ಮೆ ನಾವು ಕೊಳಕು ಮಾಡಿದ್ರೆ ಅದು ಮತ್ತೆ ಕ್ಲೀನ್ ಮಾಡ್ಲಿಕ್ಕೆ ಅಸಾಧ್ಯ. ಎಷ್ಟು ವರ್ಷ ಬೇಕು? ನಾವೀಗ ಗಂಗೆ ನದಿಯನ್ನ ಪವಿತ್ರಗೊಳಿಸ್ಬೇಕು ಅಂತ ಎಷ್ಟು ವರ್ಷದಿಂದ ಕೋಟಿಗಟ್ಲೆ ಖರ್ಚು ಮಾಡಿದೆವು. ಸಾಧ್ಯ ಆಯ್ತಾ ನಮ್ಮ ಹತ್ರ? ಇಲ್ಲ, ಸಾಧ್ಯ ಆಗ್ಲಿಲ್ಲ. ಅದೇ ಪಾಪನಾಶಿನಿ ನದಿ ಎಷ್ಟು ಅರ್ಥಪೂರ್ಣವಾದಂತ ನದಿ, ಎಷ್ಟು ಶುದ್ಧಾಚಾರ ಇರುವ ನದಿ. ಇಲ್ಲಿ ನೋಡಿ, ಈಗ ನೋಂಪು ಎಲ್ಲ ಬಂದು ಸ್ನಾನ ಮಾಡುವುದನ್ನ ಕೈದೇ ಮಾಡಿದ್ದಾರೆ. ಈಗ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಅರ್ಥ ಅನರ್ಥ ಆಗಿದೆ ಅಂತ ಮೇಡಮ್. ಹೌದು, ಅಷ್ಟು ಅಂದ್ರೆ ಅರ್ಥವನ್ನ ಅನರ್ಥ ಮಾಡ್ತಾ ಇದ್ದೇವೆ. ನಾನು ಹೇಳುದು, ದೇವರನ್ನ ಬರೀ ದುಡ್ಡನ್ನ ಕೊಟ್ಟು ಪೂಜಿಸುವುದಲ್ಲ, ಈ ರೀತಿಯಲ್ಲಿ ನಾವು ದೇವರನ್ನ, ನಾನು ಸ್ವಚ್ಛತೆ, ನನ್ನ ಮನಸ್ಸು ಶುದ್ಧ ಇರಬೇಕು, ನನ್ನ ಕಾರ್ಯಕ್ರಮವೂ ಶುದ್ಧವಾಗಿರಬೇಕು, ನನ್ನ ದೇಶವನ್ನ ನಾನು ಪ್ರೀತಿಸುವವ ಮಾತ್ರ ಅವನು ಒಂದು ಏನಾದ್ರೂ ಮಾಡಿದ್ರೆ ಖಂಡಿತ ಫಲ ಸಿಗ್ತದೆ. ಇಲ್ಲದ್ರೆ ಇದೆಲ್ಲ ಡಂಬಾಚಾರದ ಆಟ ಆಗಿ ಹೋಗಿದೆ. ಎಸ್, ಖಂಡಿತ ಮೇಡಮ್. ನೀವು ಇಷ್ಟೊತ್ತು ಈ ಒಂದು ಮಾತುಗಳನ್ನು ಏನೆಲ್ಲ ಹೇಳಿದ್ರಿ, ಈ ಎಲ್ಲ ಒಂದು ನೋಡ್ತಾ ಹೋದ್ರೆ ಇಷ್ಟೊಂದು ಜಾಗೃತಿಯನ್ನು ಮೂಡಿಸಿದ್ರು ಕೂಡ ನಾವೇ ತಪ್ಪು ಮಾಡ್ತಾ ಇದ್ದೇವೆ, ಒಂದು ಹಂತದಲ್ಲಿ ನಾವೇ ಪ್ರಶ್ನಾರ್ಥಕರಾಗಿದ್ದೇವೆ ಅನ್ನುವಂಥ ಒಂದು ವಿಚಾರ. ಧನ್ಯವಾದಗಳು ಮೇಡಮ್ ನಿಮ್ಮ ಒಂದು ಅಭಿಪ್ರಾಯಕ್ಕೆ. ಈಗಾಗಲೇ ಅವರು ಹೇಳಿದ್ರು, ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು, ಏನೇನಾಗಿದೆ, ನಾವೇನು ತಪ್ಪು ಮಾಡಿದ್ದೇವೆ ಅನ್ನುವಂಥ ಒಂದು ವಿಚಾರವಾಗಿ ಹೇಳಿದ್ರು. ನಾವೇ ಪ್ರಶ್ನಾರ್ಥಕರಾಗ್ತಾ ಇದ್ದೇವೆ. ಇಷ್ಟೊಂದು ತಪ್ಪು ಮಾಡ್ತಾ ಇದ್ಮೇಲೂ ಕೂಡ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ತಾ ಇಲ್ಲ, ನಮ್ಮಲ್ಲಿ ನಾವು ಉತ್ತರವನ್ನು ಹುಡುಕ್ತಾ ಇಲ್ಲ, ಏನು ನಾವು ಮಾಡಬೇಕೋ ಅದನ್ನು ನಾವು ಮಾಡ್ತಾ ಇಲ್ಲ, ಆಚಾರ ವಿಚಾರಗಳನ್ನು ನಾವು ಸರಿಯಾಗಿ ನೆರವೇರಿಸ್ಕೊಂಡು ಹೋಗ್ತಾ ಇಲ್ಲ ಅಂತ. ಈಗ ಏನು ಸಮಸ್ಯೆ ಅಂತ ಹೇಳಿದ್ರೆ ಸರ್, ಇದು ಕ್ಯಾಥರಿನ್ ಮೇಡಮಿಗೆ ಒಬ್ಬರಿಗೆ ಸಮಸ್ಯೆ ಅಂತ ನಾನು ಹೇಳುವುದಿಲ್ಲ, ಇಡೀ ಹೋಲ್ ಗ್ರಾಮ ಪಂಚಾಯತಿಗೆ. ಈಗ ಪ್ರಮೋದ್ ಹೇಳಿದಾಗೆ ನಮ್ಮದೊಂದು ಕಟ್ಪಾಡಿ ದ್ವೀಪ ಇದ್ದಾಗೆ, ಪ್ರತಿ ಸುತ್ತ ನೀರುಂಟು. ನೀರಿನಿಂದ ಈ ಕಡೆ ಪಾಂಗಳ ಹೊಳೆ ಬರ್ತದೆ, ಈ ಕಡೆ ನಮ್ಮ ಪಾಪನಾಶಿನಿ ನದಿ ಉಂಟು, ಮಧ್ಯದಲ್ಲಿ ಅದಕ್ಕೆ ಲಿಂಕ್ ಉಂಟು. ಇದೆಲ್ಲ ಇರಬೇಕಿದ್ರೆ ಮನುಷ್ಯನಿಗೆ ಏನು ಗೊತ್ತಾ, ಈಗ ನಾನಾದರೂ ನನ್ನ ಮನೆ ಸ್ವಚ್ಛವಾಗಿಡ್ತೇನೆ, ಪರಿಸರ ಹಾಳಾಗ್ಲಿ ಅದ್ರ ಬಗ್ಗೆ ಯಾರು ಥಿಂಕ್ ಮಾಡೋದಿಲ್ಲ. ಸೊ ಎಲ್ಲಿ ಫ್ರೀ ಕಾಸ್ಟ್ ಅಲ್ಲಿ ನಾವು ಬಿಸಾಡಿ ಹೋಗ್ಬೋದು. ಸೊ ಇದನ್ನ ನಾವು ಅಭ್ಯಾಸ ಮಾಡ್ಕೊಂಡಿದ್ದೇವೆ. ನಾನು ಒಮ್ಮೆಲೆಗೆ ಕಟ್ಪಾಡಿಯನ್ನ ಸುಧಾರಣೆ ಮಾಡ್ತೇವೆ ಅಂತಲ್ಲ, ಒಮ್ಮೆಲೆಗೆ ಚೇಂಜ್ ಮಾಡ್ತೇವೆ, ನಾಳೆ ಬೆಳಿಗ್ಗೆ ಆದ ಕೂಡಲೇ SRLM ಘಟಕ ಏನು ನಾವೀಗ ಪ್ರಯೋಗ ಮಾಡ್ತಾ ಇದ್ದೇವೆ ಬೇರೆ ಬೇರೆ ಗ್ರಾಮ ಪಂಚಾಯತಲ್ಲೆಲ್ಲ, ಅದನ್ನು ತಂದ ಕೂಡಲೇ ಸರಿ ಆಗ್ತದೆ ಅಂತಲ್ಲ. ಎಲ್ಲಿವರೆಗೆ ಆ ಬಗ್ಗೆ ಅವರಿಗೆ ಲಿಟ್ರಸಿ ಬರುವುದಿಲ್ವೋ ಅಲ್ಲಿವರೆಗೆ ಈ ಸಮಸ್ಯೆ ಇರ್ತದೆ. ಆದರೆ ಗ್ರಾಮ ಪಂಚಾಯತ್ ಸಹ ಅದರೊಟ್ಟಿಗೆ ಸ್ಪಂದನೆ ಕೊಡಬೇಕಂತ ಹೇಳಿದ್ರೆ ಗ್ರಾಮಸ್ಥರು, ತನ್ನದೇ ಆದ ಗ್ರಾಮ ಸಭೆಯ ಸದಸ್ಯರುಗಳವರೆಲ್ಲ, ಇಡೀ ಗ್ರಾಮಸ್ಥರು ಬಂದು ಗ್ರಾಮ ಸಭೆಯನ್ನ ಕಂಡಕ್ಟ್ ಮಾಡುವಂಥವ್ರು, ಗ್ರಾಮದಲ್ಲಿ ಏನು ಸಮಸ್ಯೆ ಉಂಟು ಅದಕ್ಕೆ ಪರಿಹಾರ ಕಂಡುಕೊಳ್ಳುವವರು. ಯಾವುದೇ ಸರ್ಕಾರಕ್ಕಿಲ್ಲ, ಈಗ ಯಾವುದೇ ಡಿಪಾರ್ಟ್ಮೆಂಟಿಗೆ ಆ ಪವರ್ ಇಲ್ಲ, ಗ್ರಾಮ ಪಂಚಾಯತಿಗೆ ಅಷ್ಟು ಅಧಿಕಾರವನ್ನು ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತಲ್ಲಿ ಕ್ವಶನ್ ಮಾಡುವಂಥ ಅಧಿಕಾರ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತ್ ಒಂದು ಸ್ಥಳೀಯ ಆಡಳಿತ ಕೆಲಸ ಮಾಡ್ತದೆ, ಸ್ಥಳೀಯ ಸರ್ಕಾರವಾಗಿ ಕೆಲಸ ಮಾಡ್ತದೆ. ನಾವು ಅದರೊಟ್ಟಿಗೆ ಇರಬೇಕಿದ್ರೆ ಸೊ ಇವರದ್ದು ಏನೆಲ್ಲ ಸಮಸ್ಯೆಗಳು, ಈಗ ಪ್ರಮೋದ್ ಹಾಗೆ ಹೇಳಿದರು, SRLM ಘಟಕಕ್ಕೆ ನಾನು ಇವರನ್ನು ಒತ್ತಾಯದ ಮೇಲೆ ಕರ್ಕೊಂಡು ಹೋದೆ. ಹೋಗಿ ಅಲ್ಲಿ ನೋಡಿದಾಗ ಉಂಟಲ್ಲ 10-15 ಜನ ಇವತ್ತಿಗೆ ನಿರುದ್ಯೋಗ ಯುವತಿಯರು ಅಲ್ಲಿ 10-15 ಸಾವಿರ ರೂಪಾಯಿ ಸಂಬಳ ತಗೊಂತ ಇದ್ದಾರೆ. ಗ್ರಾಮದಲ್ಲಿ 10 ಜನಕ್ಕೆ ಕೆಲಸ ಆಯಿತು. ಬೇರೆ ಬೇರೆ ರೀತಿಯ ಈಗಾಗಲೇ ನೋಡಿ ತ್ಯಾಜ್ಯ ವಿಲೇವಾರಿ ಅಂತ, ಹಸಿ ತ್ಯಾಜ್ಯ ಏನುಂಟು ಇದಕ್ಕೆ ನಮ್ಮ ಕಟ್ಪಾಡಿಯಲ್ಲಿ ಅದಕ್ಕೆ ಬೇಕಾದಷ್ಟು ಸವಲತ್ತುಗಳುಂಟು. ಈಗ ವಿಜಯ್ ಇಂಡಸ್ಟ್ರಿ ಅವರೊಂದು ಪ್ರಾಜೆಕ್ಟನ್ನು ಮಾಡಿದ್ದಾರೆ. ಅದು ಎಷ್ಟು ಒಳ್ಳೆಯ ಪ್ರಾಜೆಕ್ಟ್ ಅಂತ ಹೇಳಿದ್ರೆ, ನೀವು 1 ಟನ್ ಕಸವನ್ನು ತಗೊಂಡೋಗಿ ಅದರಲ್ಲಿ ಎಷ್ಟು ಗ್ಯಾಸ್ ಜನರೇಟ್ ಆಗ್ತದೆ. ಈ ಪ್ರಾಜೆಕ್ಟನ್ನು ನಾವು ಮಾಡ್ಬೋದು. ನಮಗೆ ಈಗ ಸ್ಥಳಾವಕಾಶ ಇರುವ ಸ್ಥಳದಲ್ಲಿ ಹೇಗೆ ಮಾಡ್ಬೇಕಂತ ಹೇಳಿ, ಸೊ ಅದಕ್ಕೂ ವಿರೋಧ ಮಾಡ್ತಾ ಕೂತ್ಕೊಂಡು ಈಗ ಯಾರೇ ಒಬ್ಬ, ನಾನೀಗ ಪ್ಲಾಸ್ಟಿಕ್ ನಿಷೇಧ ನಾನು ಮಾಡ್ಕೋಬೇಕು, ನಾನು ಹೋಗಿ ಅಂಗಡಿಯಲ್ಲಿ ಕೇಳುವುದಿಲ್ಲ. ಅವನಿಗೀಗ ವ್ಯಾಪಾರಸ್ಥ ಎಂತ ಮಾಡ್ತಾನೆ, 4 ದಿನ ನಮ್ಮ ಇದಕ್ಕೋಸ್ಕರ ಹೆದರ್ತಾನೆ, ನಾವು ಪ್ಲಾಸ್ಟಿಕ್ ಕೊಡುದಿಲ್ಲ ಹೇಳ್ತಾನೆ. ಕೊಡುದಿಲ್ಲ ಹೇಳಿದ ಕೂಡಲೇ 4 ಬೆರಳು ಒಂದೇ ತರ ಇರುವುದಿಲ್ಲ, ಪ್ರತಿಯೊಬ್ಬನ ಹತ್ರ ಹೋಗ್ತಾನೆ ಬೇರೆ. ಅದಕ್ಕೆ ಈಗ ಅಭ್ಯಾಸ ಆಗಿ ಹೋಗಿದೆ ಸರ್. ಆ ಅಭ್ಯಾಸ ನಮ್ಮಲ್ಲಿ ಬದಲಾವಣೆ ಆಗ್ಬೇಕು. ನಾನು ಪ್ಲಾಸ್ಟಿಕ್ ತಗೊಳ್ಳುದಿಲ್ಲ, ಯಾರು ಉತ್ಪತ್ತಿ ಮಾಡ್ತಾನೆ, ಯಾರು ತಗೊಬರ್ತಾನೆ,
ನಾನೇ ನನ್ನ ಸ್ವ ಇಚ್ಛೆಯಿಂದ ನಾನು ಮಾಡುವುದಿಲ್ಲ. ನನಗೆ ಕಟ್ಪಾಡಿ ಪಂಚಾಯತಲ್ಲಿ ಕಸ ಹೊರಗಡೆ ಬಿಸಾಡುವುದಿಲ್ಲ. ಈಗ ಕೆಲವರು ನನ್ನ ಹತ್ರ ಬರ್ತಾರೆ, ಗ್ರಾಮ ಪಂಚಾಯತಲ್ಲಿ ಬಂದುಂಟಲ್ಲ, ಡೈರೆಕ್ಟ್ ಕೇಳ್ತಾರೆ, ಕಸ ಇಲ್ಲಿ ಬಿಸಾಡದೆ ನಾನು ಎಲ್ಲಿ ಬಿಸಾಡಬೇಕು? ಅದು ಅವನ ಪ್ರಶ್ನೆ, ಅನಿವಾರ್ಯ ಸರ್. ಅದು ಕೇಳ್ತಾನೆ ಅವನು, ನಾನು ಎಲ್ಲಿ ಬಿಸಾಡ್ಬೇಕು, ನೀವು ಜಾಗ ತೋರಿಸಿ. ನಮ್ಮ ಹತ್ರ ಉತ್ತರ ಉಂಟಾ? ನಾವು ಇಷ್ಟ ನಮ್ಮ ಗ್ರಾಮದಲ್ಲಿ ನಾವು ವಾಸಿಸುವವರು, ನಮ್ಮ ಪರಿಸರ, ನಮಗೆ ಡೆಂಗ್ಯೂ ಬರಬಾರ್ದು, ಮಲೇರಿಯಾ ಬರಬಾರ್ದು, ನಾವು ಮಾದರಿಯಾಗಿರ್ಬೇಕು. ಪಕ್ಕದ ಕಾಪು ಪಂಚಾಯತಲ್ಲಿ ನಡೀತದೆ. ಖಂಡಿತ ನಾವೇನು ಅದಕ್ಕೆ ಸ್ಪಂದನೆ ಕೊಡ್ತಾ ಇಲ್ಲ ಅಂತಲ್ಲ, ಸಾಕಷ್ಟು ಸ್ಪಂದನೆಗಳು ಕೊಡ್ತಾ ಇದ್ದೇವೆ. ಇದೇ ವೇದಿಕೆಯಲ್ಲಿ ಕೂತ್ಕೊಂಡು ಅದಕ್ಕೆ ಎಷ್ಟು ಜನ ವಿರೋಧ ಮಾಡಿದ್ರು. ಸೊ ಈ ವಿರೋಧ, ಈ ಮನೋಭಾವನೆ ಚೇಂಜ್ ಆದ ಕೂಡಲೇ ಪಾಪನಾಶಿನಿಯನ್ನು ಶುದ್ಧ ಮಾಡಲಿಕ್ಕೆ ನಮ್ಮ ಗ್ರಾಮಸ್ಥರಿಗೆ ಆಗುದಿಲ್ವಾ? ಯಾರೋ ಹೊರಗಿನವನು ಬರ್ತಾನೆ ಅಂತ ಹೇಳಿದ್ರೆ ನಾವು ಹಿಡ್ಕೊಂತೇವೆ, ಅದನ್ನು ನಾವು ಹಿಡಿತೇವೆ, ನಾವು ಅದಕ್ಕೆ ದಂಡ ವಿಧಿಸ್ತೇವೆ. ನೀವು ನೋಡಿದ್ರಿ ಬ್ಯಾನರಲ್ಲಿ 2000 ದಂಡ ವಿಧಿಸ್ತೇವೆ ಅಂತೇಳಿ. ರಾತ್ರೋರಾತ್ರಿ ಯಾರೋ ಒಬ್ಬ ನ್ಯೂಸೆನ್ಸ್ ಮಾಡಿದ ಅರ್ಧ ಗಂಟೆಯಲ್ಲಿ ಅದನ್ನು ಕ್ಲಿಯರ್ ಮಾಡಿಸಿ ಕೊಟ್ಟಿದ್ದೇವೆ. ಗೊತ್ತಾಗ್ಬೇಕಲ್ಲ, ಇಡೀ ಗ್ರಾಮ ಪಂಚಾಯತ್ ರಾತ್ರಿ ಹಗಲು ಅವನು ಕಸ ಎಲ್ಲಿ ತಂದಾಗ್ತಾನೆ ಅಂತ ಮಾಡ್ಲಿಕ್ಕೆ ಆಗ್ತದ? ಸೊ ಜನರ ನಾನು ಇಷ್ಟೇ ವಿನಂತಿ ಮಾಡೋದು ಸರ್, ಮೊದಲಿಂದ ನಾನು ಇಷ್ಟೇ ವಿನಂತಿ ಮಾಡೋದು, ಕಟ್ಪಾಡಿ ಗ್ರಾಮಸ್ಥರು ವಿದ್ಯಾವಂತರು, ಮತ್ತೆ ಅವರಿಗೆ ಎಲ್ಲ ಜ್ಞಾನ ಗೊತ್ತಿರುವಂಥವ್ರು. ಸೊ ನಮ್ಮೊಟ್ಟಿಗೆ ಈ ಒಂದು ವಿಷಯದಲ್ಲಿ ಬಂದು ಬೇಕಿದ್ರೆ ನಾವು ಎಲ್ಲಿ ತಪ್ಪು ಮಾಡ್ತೇವೆ, ಸರ್ ನೀವು ಹೀಗೆ ತಪ್ಪು ಮಾಡಿದ್ದೀರಿ ಅಥವಾ ಗ್ರಾಮ ಪಂಚಾಯತ್ ಹೀಗೆ ತಪ್ಪು ಮಾಡಿದೆ ತೋರಿಸ್ಲಿ, ಅದನ್ನು ಮೀಡಿಯಾದಲ್ಲಿ ತರಲಿ, ಅದನ್ನು ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ನಮ್ಗೆ ಅವಕಾಶ ಕೊಡಲಿ. ನಾವು ಏನು ಮಾಡೋದಿಲ್ಲ, ದೂರದ ಬೆಟ್ಟ ಅದು ನಾವು ಈಗ ದೂರದಲ್ಲಿ ಬೆಟ್ಟ ನೋಡ್ತಾ ಇದ್ದೇವೆ ಬಿಟ್ರೆ, ಹತ್ರ ಹೋದ್ಮೇಲೆ ಗೊತ್ತಾಗೋದಲ್ಲ ಇದಕ್ಕೆ ಯಾವ ರೀತಿ ಮಾಡ್ಬೋದು, ಯಾವ ರೀತಿ ಸುಧಾರಣೆ ತರ್ಬೋದು, ಆ ಅವಕಾಶವೇ ಕೊಡೋದಿಲ್ಲ. ಖಂಡಿತ ಸರ್. ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ಎಸ್ ಹೇಳಿ ಸರ್. ನಾವು ಕಸದ ವಿಲೇವಾರಿ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ, ನಿಮ್ಮ ಒಂದು ಅಭಿಪ್ರಾಯ? ನಮ್ದು ಕಸದ ರಾಶಿ ಆಲ್ರೆಡಿ ತುಂಬಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ಬಗ್ಗೆ ಕೆಲವೆಲ್ಲ ವಿಡಿಯೋ ಇದೆಲ್ಲ ಮಾಡ್ತಿದ್ದಾರೆ. ಪಂಚಾಯತ್ಗೆ ಮತ್ತು ಪೊಲೀಸ್ ಇಲಾಖೆಗೆ ಹಲವು ಬಾರಿ ನಾವು ಮನವಿ ಮಾಡಿದ್ದೇವೆ. ಅದರ ಬಗ್ಗೆ ಪಂಚಾಯತ್ ಆಗಲಿ ಪೊಲೀಸ್ ಇಲಾಖೆಯಿಂದಾಗ್ಲಿ ಯಾವುದೇ ರೀತಿಯ ಕ್ರಮಗಳು ಕೈಗೊಳ್ಳಿಲ್ಲ. ಈಗ ಸಾಂಕ್ರಾಮಿಕ ರೋಗ, ಡೆಂಗ್ಯೂ ಇಂತ ಹಲವಾರು ಸಾಂಕ್ರಾಮಿಕ ರೋಗಗಳು ಈಗ ಆಲ್ರೆಡಿ ಚಾಲ್ತಿಯಲ್ಲಿ ಇದೆ. ಇದಕ್ಕೆ ಪಂಚಾಯತಿಂದ ಏನಾದ್ರು ಅಲ್ಲ, ಪಂಚಾಯತಿಂದ ಅಂತಂದ್ರೆ ಅವ್ರು ಏನೆಲ್ಲ ಒಂದು ಪ್ರಯತ್ನವನ್ನ ಇನ್ನು ಮಾಡಬೇಕು ಅಂತಂದ್ರು. ಈಗಾಗಲೇ ಸಾಕಷ್ಟು ಹೊಸ ಹೊಸ ತಂತ್ರಜ್ಞಾನಗಳ ಬಳಕೆ ಆಗಿರ್ಬೋದು, ಇನ್ನು ಎಲ್ಲ ಯಾವುದೂ ಕೂಡ ಸರಿಯಾಗದೆ ಈಗ ದೇವರ ಮೊರೆಯನ್ನು ಕೂಡ ಹೋಗಿದ್ದಾರೆ. ಆದ್ರೂ ಕೂಡ ಈ ಒಂದು ಕಸದ ವಿಲೇವಾರಿ ಸಮಸ್ಯೆ ಸರಿ ಆಗ್ತಾ ಇಲ್ಲ ಅಂತಂದ್ರೆ ಅವರಾದ್ರೂ ಏನ್ ಮಾಡ್ಬೇಕು ಅಂತ? ಅದಕ್ಕೊಂದು ಸರಿಯಾದ ವ್ಯವಸ್ಥೆ. ಈಗ ಪಂಚಾಯತಿಂದ ಒಂದು ಕಸ ಹಾಕ್ಲಿಕ್ಕೆ ಒಂದು ಪರ್ಟಿಕ್ಯುಲರ್ ಜಾಗ, ಆ ಜಾಗದಲ್ಲಿ ಮಾತ್ರ ಹಾಕ್ಬೇಕು. ಇಲ್ಲದೆ ಒಂದು ಕಸ ಈಗ ಮುನ್ಸಿಪಾಲಿಟಿಯಲ್ಲಿ ಇದ್ದ ಹಾಗೆ ಮನೆ ಮನೆಯಿಂದ ಕಸ ವಿಲೇವಾರಿ ಅದಕ್ಕೊಂದಿಷ್ಟು ಚಾರ್ಜ್, ಮನೆದೇರಿಕೆ ತಗೊಳ್ಳುವಾಗ ಅದರಲ್ಲಿ ಚಾರ್ಜ್ ಬೇಕಾದ್ರೆ ತಕೊಳ್ಳಿ. ಆ ರೀತಿಯಾದ ಒಂದು ಹೊಸ ವ್ಯವಸ್ಥೆ. ಎಸ್, ಖಂಡಿತ ನಿಮ್ಮ ಒಂದು ಅಭಿಪ್ರಾಯಕ್ಕೆ ಧನ್ಯವಾದಗಳು ಸರ್. ಈಗಾಗಲೇ ಅವರು ಹೇಳಿದ್ರು, ಗ್ರಾಮ ಪಂಚಾಯತಿಯಿಂದ ಒಂದು ಕಾರ್ಯಕ್ರಮಗಳಾಗಬೇಕು, ಮನೆ ಮನೆಯಿಂದ ಕಸವನ್ನು ತೆಗೆದುಕೊಂಡು ಹೋಗುವಂಥದ್ದಾಗಿರ್ಬೋದು, ಅಥವಾ ಯಾವುದೋ ಒಂದು ಸೀಮಿತ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಕಸವನ್ನು ಹಾಕೋದಾಗಿರ್ಬೋದು, ಇಂಥ ಒಂದು ಪ್ರಯತ್ನಗಳು ಗ್ರಾಮ ಪಂಚಾಯತಿಯಿಂದ ಆಗಬೇಕು. ಅದಾದ್ರೆ ಸರಿ ಆಗುತ್ತೆ ಅಂತ ಹೇಳಿದ್ರು. ಖಂಡಿತ ಅವರು ಉತ್ತಮ ಸಲಹೆಯನ್ನೇ ಕೊಟ್ಟಿದ್ದಾರೆ. ಆದ್ರೆ ಅವರು ಈಗಾಗಲೇ ಹೇಳಿದ ಏನಂತ ಹೇಳಿದ್ರೆ, ಅಚ್ಚಡ ರೈಲ್ವೆ ಬ್ರಿಡ್ಜ್ ಹತ್ರ ಆ ಒಂದು ಪ್ರದೇಶದಲ್ಲಿ ಸಾಕಷ್ಟು ಕಸಗಳು ಬೀಳ್ತಾ ಇತ್ತು. ನಾವು ಆ ಬಗ್ಗೆ ಅನೇಕ ವರದಿಗಳನ್ನು ಮಾಡಿದ್ವಿ. ವರದಿ ಮಾಡಿದ ಮರುದಿವಸ ನಾವು ಅಲ್ಲಿ ಗ್ರಾಮ ಪಂಚಾಯತ್ನ PDO ಅವರ ಹತ್ರ ಹೋಗಿ ಮಾತಾಡ್ತೇವೆ. ಅಂದ್ರೆ ಆ ಕಸದ ಬಗ್ಗೆ ತಾವು ಏನು ಮಾಡಿದಿರ ಅಂತ. ಮರುದಿವಸ ಅದನ್ನು ಕ್ಲೀನ್ ಮಾಡಿಸುವಂತ ಕೆಲಸ ಮಾಡ್ತಾರೆ. ಅವರ ಟೆಂಪ ಅಲ್ಲಿಂದ ಹೊರಟ ಒಂದು 5 ನಿಮಿಷ ಆಗ್ಲಿಕ್ಕಿಲ್ಲ, ಅಲ್ಲಿ ಕಸದ ರಾಶಿ ಬಂದು ಬೀಳ್ತದೆ. ಕಟ್ಪಾಡಿ ಗ್ರಾಮ ಪಂಚಾಯತ್, ನಾನು ಈಗ ಅವರ ಪರವಾಗಿ ಮಾತಾಡೋದಿಲ್ಲ, ಯಾಕಂತ ಹೇಳಿದ್ರೆ ಗ್ರಾಮಸ್ಥರು ಕೂಡ ಅದು ಯಾರು ಬಿಸಾಡ್ತಾರೆ ಅವರು ಕೂಡ ಗಮನ ಹರಿಸಬೇಕು. ಯಾಕಂದ್ರೆ ಎಷ್ಟೋ ಸಲ ನಾನು ಫಲಶ್ರುತಿ ಅಂತೇಳಿ ನಾವು ವರದಿ ಮಾಡಿದ್ದೇವೆ, ನಮ್ಮ ಫಲಶ್ರುತಿ ಅಂತೇಳಿ. ಈಗ ನಂಗೆ ನೋವಾಗ್ತಾ ಇದೆ, ಅದು ಫಲಶ್ರುತಿ ಅಲ್ಲ, ನಾವೇನೋ ತಪ್ಪು ಮಾಡ್ತೇವೆ. ಇಲ್ಲಿ ನ್ಯೂಸ್ ಮಾಡಿರ್ತೇವೆ, ಆ ಟೈಮಲ್ಲಿ ಮತ್ತೆ ಕಸ ಬಿದ್ದಿರ್ತದೆ. ಇಲ್ಲಿ ಹೌದು, ಆ ಪ್ರದೇಶದಲ್ಲಿ ತಂದು ಕಸವನ್ನು ಹಾಕ್ತಾರೆ. ಆದ್ರೆ ಮತ್ತೊಂದು, ಆ ಕಸವನ್ನು ಎಲ್ಲಿ ಹಾಕುವುದು ಅಂತೇಳಿ, ಆ ಕಸವನ್ನು ಇಲ್ಲಿ, ಆ ಕಸವನ್ನು ಗ್ರಾಮ ಪಂಚಾಯತ್ ತೆಗೆದುಕೊಂಡು ಹೋಗಿ, ನಮ್ಮ ಕಟ್ಪಾಡಿ ಗ್ರಾಮ ಪಂಚಾಯತ್ ಆ ಕಸವನ್ನು ತೆಗೆದುಕೊಂಡು ಹೋಗಿ ಬೇರೆ ಗ್ರಾಮ ಪಂಚಾಯತ್ ಅಲ್ಲಿ ಬೇರೆ ಪ್ರದೇಶದಲ್ಲಿ ಹಾಕಿದಾಗ ಅವರು ಬಿಡ್ತಾರಾ? ಇದಕ್ಕೆ ಏನಾಗ್ಬೇಕಂತ ಹೇಳಿದ್ರೆ, ಅಲ್ಲಿ ಒಂದು ಘಟಕವನ್ನು ಆ ಕಟ್ಪಾಡಿ ಪ್ರದೇಶದಲ್ಲಿ ಎಲ್ಲಿ ಕೂಡ ಆಗ್ಬೋದು,
ಒಂದು ಜಾಗದಲ್ಲಿ ಒಂದು ಘಟಕವನ್ನು, ತ್ಯಾಜ್ಯ ಮುಕ್ತ ಘಟಕವನ್ನು, ಅಂದ್ರೆ ಏನಂತ ಹೇಳಿದ್ರೆ ಈಗ ನಾನು ಕಾಪು ಪುರಸಭೆಯಲ್ಲಿ ಒಂದು ಅವರ ಪ್ರಯತ್ನವನ್ನು ಕಂಡಿದ್ದೇನೆ. ಯಾಕೆಂತ ಹೇಳಿದ್ರೆ ಅವರ ಕಸವನ್ನು ಅವರೇ ವಿಲೇವಾರಿ ಮಾಡ್ತಾ ಇದ್ದಾರೆ. ಮತ್ತೊಂದು ಗ್ರಾಮ ಪಂಚಾಯತಿಗೆ ತೆಗೆದುಕೊಂಡು ಹೋಗಿ ಬೇರೆ ಪ್ರದೇಶದಲ್ಲಿ ಹಾಕಿ ಅಲ್ಲಿಂದ ಏನು ಇದು ಮಾಡುವಂತ ಕೆಲಸ ಇದಲ್ಲ. ಇದೇನಂತ ಹೇಳಿದ್ರೆ ನಮ್ಮ ಪ್ರದೇಶದಲ್ಲಿ ಎಲ್ಲಾದ್ರೂ ಒಂದು ಕಡೆ ನಾವು ಒಂದು ಘಟಕವನ್ನು ಆರಂಭಿಸುವುದು, ಸ್ಥಳೀಯರಿಗೆ ಒಂದು ಅದರ ಕೆಲಸ ಸಿಗುತ್ತೆ, ಮತ್ತೆ ಆ ಘಟಕದಿಂದಾಗಿ ತ್ಯಾಜ್ಯ ಮುಕ್ತ ಆಗ್ತದೆ. ಅಂದ್ರೆ ಆ ಒಂದು ಏನು ಅಚ್ಚಡದ ಪ್ರದೇಶದಲ್ಲಿ ಆಗಿರುವಂತಹ ಕಸದ ಬಗ್ಗೆ ನಾವು ಸಾಕಷ್ಟು ಮಾಧ್ಯಮದಲ್ಲಿರ್ಬೋದು, ಸಾಮಾಜಿಕ ಜಾಲತಾಣಗಳಲ್ಲಿರ್ಬೋದು, ಅಲ್ಲಿಯ ಸ್ಥಳೀಯ ಸಂಘ ಸಂಸ್ಥೆಗಳಿರ್ಬೋದು, ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಈಗ ಕೂಡ ಅಷ್ಟೇ ರಾಶಿ ಕಸವಿದೆ. ಇದಕ್ಕೆ ನಾನು ಒಂದು ಪೂರಕವಾಗಿ ಮಾತಾಡ್ತೇನೆ. ಯಾಕಂತ ಹೇಳಿದ್ರೆ ಇದೇ ಕಸದ ರಾಶಿ ಮಣಿಪುರ ಪ್ರದೇಶದಲ್ಲಿ ಬೀಳ್ತಾ ಇತ್ತು. ಕಾಲ್ ಕರೆ. ಹಲೋ, ಇದೇ ರೀತಿ ಮಣಿಪುರ ಪ್ರದೇಶದಲ್ಲಿ ಈ ಒಂದು ಮಣಿಪುರ ರಸ್ತೆಯಲ್ಲಿ ಈ ಕಸದ ರಾಶಿ ಬೀಳ್ತಾ ಇತ್ತು. ಅಲ್ಲಿಯ ಸ್ಥಳೀಯ ಏನು ಜನರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈಗ ರಾತ್ರಿ ಕಾಯ್ತಾ ಇದ್ದಾರೆ ಯಾರು ಕಸ ಬಿಸಾಡ್ತಾರೆ ಅಂತ ಹೇಳಿ. ಅದು ಕೂಡ ಏನು ದೊಣ್ಣೆಗಳನ್ನು ಹಿಡ್ಕೊಂಡು ಯಾರು ಕಸ ಬಿಸಾಡ್ತಾರೆ ಅಂತ. ಆ ಭಾಗದಲ್ಲಿ ಈಗ ಕಸ ಬೀಳುವುದು ಕಡಿಮೆ ಆಗಿದೆ. ಅಂದ್ರೆ ನಿನ್ನೆ ಕೂಡ ನಂಗೆ ಒಬ್ರು ಸಿಕ್ಕಿದ್ರು, ಅವ್ರು ಹೇಳ್ತಾರೆ ಎಂಕಲ ಪ್ರದೇಶದಲ್ಲಿ ಕಸ ಬೀಳುವುದಿಲ್ಲ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕಸ ಬಿಸಾಡುವವರಿಗೆ ಕೂಡ ಹೆದರಿಕೆ ಇದೆ. ಕಾನೂನು ರೀತಿಯಲ್ಲಿ ಕೂಡ ಅವರು ತಪ್ಪನ್ನು ಮಾಡ್ತಾರೆ, ಅವರು ಕಾನೂನು ಕ್ರಮ ಕೈಗೊಳ್ಬಹುದು ಅವರ ಮೇಲೆ. ಮತ್ತೆ ಹೀಗೆ ಸ್ಥಳೀಯವಾಗಿ ಅಲ್ಲಿಯ ಜನರು ಕೂಡ ಒಟ್ಟಾಗಿ ಒಂದು 3-4 ದಿವಸ ಅಲ್ಲಿ ಅವರು ಆ ಪ್ರಯತ್ನ ಮಾಡಿದರೆ ಖಂಡಿತವಾಗಿ ಕಸ ಮುಕ್ತ ಆಗ್ಬೋದು. ಇಲ್ಲಿ ನಾವು ಏನಂತ ಹೇಳಿದ್ರೆ ಕಸದ ಬಗ್ಗೆ ಹೊಸ ಪ್ರಯತ್ನ ಏನಾದ್ರೂ ಇದ್ರೆ ಗ್ರಾಮ ಪಂಚಾಯತಿಗೆ ಬಂದು ನಾವು ಕೂಡ ಬರ್ತೇವೆ. ಅಲ್ಲಿ ನಾವು ಒಂದ್ಸಲ ಮಾತುಕತೆ ಮಾಡುವ. ಯಾಕಂತ ಹೇಳಿದ್ರೆ ಕಟ್ಪಾಡಿಯನ್ನು ಈಗಾಗಲೇ ಇಂಥ ಕಸದ ರಾಶಿ ಜಾಸ್ತಿ ಆದ್ರೆ ಎಲ್ಲಾ ರೀತಿಯ ಕಾಯಿಲೆ ಅಲ್ಲಿ ಬರ್ತದೆ. ಅಚ್ಚಡ ಪ್ರದೇಶದಲ್ಲಿ ನಾವು ಏನು ಕಾಣ್ತಾ ಇದ್ದೇವೆ ಅದು ನಿಜವಾಗಿ ಆ ಪ್ರದೇಶದಲ್ಲಿ ಪ್ರವಾಸಿಗರು ಅಂದ್ರೆ ಅದು ಕನೆಕ್ಟಿವ್ ಏರ್ಪೋರ್ಟಿಗೆ ಕನೆಕ್ಟಿವ್ ರಸ್ತೆ, ಕಾರ್ಕಳ ಹೋಗುವ ರಸ್ತೆ, ಬೇರೆ ಅನೇಕ ಪ್ರವಾಸಿಗರು ಆ ಪ್ರದೇಶದಲ್ಲಿ ಹೋಗ್ತಾರೆ, VIP-ಗಳು ಹೋಗ್ತಾರೆ, ಜನಪ್ರತಿನಿಧಿಗಳು ಹೋಗ್ತಾರೆ. ಆದ್ರೆ ಆ ಪ್ರದೇಶವನ್ನು ಕಂಡಾಗ ನಮಗೂ ಕೂಡ ನೋವಾಗುತ್ತೆ. ಆದ್ರೆ ಅದನ್ನು ನಾವು ತೆಗೆದುಕೊಂಡು ಹೋಗಿ ಪಂಚಾಯತ್ ಅವರ ಹತ್ರ ಹೇಳಿದಾಗ ಅವರು ನಮ್ಗೆ ಜೋರು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನೀವು ವರದಿ ಮಾಡ್ತೀರಿ, ಮರುದಿವಸ ನಾವು ಕ್ಲೀನ್ ಮಾಡ್ತೇವೆ, ಅಷ್ಟೇ ಕಸದ ರಾಶಿ ಬೀಳ್ತದೆ, ಅದು ಇಂಪ್ಯಾಕ್ಟ್ ಆಗುತ್ತೆ, ಮತ್ತೆ ಅದೇ ನ್ಯೂಸ್ ಅದೇ ಮಾಡೋದು. ನಮ್ಗೆ ನೋವಾಗ್ತದೆ. ಯಾಕಂತ ಹೇಳಿದ್ರೆ ನಾನು ಕಟ್ಪಾಡಿ ಪರಿಸರದ ಕಸದ ಬಗ್ಗೆ ನಾವು ವರದಿಯನ್ನು ಮಾಡುವುದನ್ನೇ ನಾವು ಬಿಟ್ಟಿದ್ದೇವೆ ಈಗ. ಯಾಕಂತ ಹೇಳಿದ್ರೆ ನಾವು ಅಲ್ಲೇ ಗ್ರಾಮ ಪಂಚಾಯತಿಗೆ ಹೋಗಿ ಅವರಿಗೆ ಜೋರು ಮಾಡೋದು, ಅವ್ರು ಮರು ದಿವಸ ನಮ್ಮನ್ನು ಏನು ನಾವು ಹೋಗಿದ್ದೇವೆ ಅಂತ ಹೇಳಿ ಅವ್ರು ಕ್ಲೀನ್ ಮಾಡೋದು, ಅವರು ಅದಕ್ಕೆ ಹಣ ವ್ಯಯ ಮಾಡೋದು, ಮರು ದಿವಸ ಅಷ್ಟೇ ರಾಶಿ ಕಸ ಬೀಳ್ತದೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಕೂಡ ಇದರಲ್ಲಿ ನಾವು ಕಟ್ಪಾಡಿಯ ಜನತೆ ಒಟ್ಟು ಸೇರಿ ಇದು ನಾನು ಈಗ ಇವತ್ತು ಕೂಡ ಅವರ ಹತ್ರ ಹೇಳಿದೆ, ಇದು ನಾನು ಕೊನೆಯ ನನ್ನ ವರದಿ, ಇನ್ನು ಕಟ್ಪಾಡಿಯ ಕಸದ ಬಗ್ಗೆ ನಾವು ವರದಿ ಅಂತೂ ಮಾಡೋದಿಲ್ಲ, ಯಾವುದೇ ಬಗ್ಗೆ ಆ ಬಗ್ಗೆ ನಾವು ಮಾತಾಡೋದಿಲ್ಲ ಅಂತೇಳಿ. ಆದ್ರೆ ಇವತ್ತು ಏನಂತ ಹೇಳಿದ್ರೆ ಇವತ್ತು ಈ ಕಾರ್ಯಕ್ರಮದ ಮುಖಾಂತರ ಆದ್ರೂ ಕೂಡ ನಾವು ಕಟ್ಪಾಡಿ ಅನ್ನೋ ಒಂದು ಚಾಲೆಂಜ್ ಆಗಿ ತಗೊಳ್ಳುವ, ಕಸ ಮುಕ್ತ ಒಂದು ಮಾಡುವಂತದ್ದು. ಅಲ್ಲ ಚಾಲೆಂಜ್ ಆಗಿ ತಗೊಳ್ಳಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಭಾರಿ ಕಷ್ಟ ಆಗುತ್ತೆ ಅಂತ, ಪರಿಸ್ಥಿತಿ ತುಂಬಾ ಮಿತಿಮೀರಿ ಹೋಗಿದೆ ಅಂತ ಒಂದು ಪರಿಸ್ಥಿತಿಯನ್ನೆಲ್ಲ. ಖಂಡಿತ ಸರ್, ಇನ್ನು ಮುಂದಿನ ದಿನಗಳಲ್ಲಿ ನಾವು ಬಹಳಷ್ಟು ತೊಂದರೆಯನ್ನ ಪಡ್ತೇವೆ ಇದರಿಂದ. ಯಾಕೆಂತ ಹೇಳಿದ್ರೆ ಅವನವನ ಗ್ರಾಮದ, ಈಗ ನಾನೊಂದು ಬೇರೆ ಗ್ರಾಮ, ಈಗ ವಾರಂಬಳ್ಳಿ ಗ್ರಾಮ ಪಂಚಾಯತ್ ಇರ್ಬೋದು, ಅಥವಾ ಕಟ್ಪಾಡಿ ಉದ್ಯಾವರ ಗ್ರಾಮ ಪಂಚಾಯತ್, ಕುರ್ಕಾಲ್ ಗ್ರಾಮ ಪಂಚಾಯತ್, ಅವನ ತ್ಯಾಜ್ಯವನ್ನ ತಂದು ಕಟ್ಪಾಡಿಗೆ ಹಾಕಿದಾನೆ ಅಂತ ಹೇಳಿದ ಕೂಡಲೇ ಕಟ್ಪಾಡಿ ಜನ ಹೆಂಗೆ ಹೇಳ್ತಾರೆ? ಖಂಡಿತ ಆಗ್ತದೆ. ಈಗ ನಾನು ಕಟ್ಪಾಡಿಯಲ್ಲಿ ಇಷ್ಟೂ ದೊಡ್ಡ ಪ್ರಮಾಣದ ತ್ಯಾಜ್ಯವನ್ನ ಯಾವುದೋ ಒಂದು ಪ್ರದೇಶಕ್ಕೆ ತಗೊಂಡೋಗಿ ಹಾಕ್ತೇನೆ ಅಂತ ಹೇಳಿದ್ರೆ ನನಗೂ ಅದು ಕ್ರಿಮಿನಲ್ ಕೇಸ್ ಅನ್ವಯ ಆಗ್ತದೆ. ನಾನು ಈಗ ಯಾವುದೇ ಬೇರೆ ವಾಹನ ಬಂತಂತ ಹೇಳಿದ್ರೆ ಸಿಕ್ಕಿದ ಕೂಡಲೇ ಅವನ ಮೇಲೆ ನಾನು ಕೇಸ್ ಮಾಡ್ತೇನೆ, ಚಾರ್ಜಸ್ ಮಾಡ್ತಾ ಇದ್ದೇನೆ. ಆದ್ರೆ ನನ್ನಲ್ಲಿ ಉತ್ಪತ್ತಿಯಾದ ತ್ಯಾಜ್ಯವನ್ನು ನಾನು ವಿಲೇವಾರಿ ಮಾಡುವಂಥದ್ದು ನನಗೆ ಸವಾಲೆ. ಖಂಡಿತ ನನ್ನ ಮನೆಯನ್ನು ನಾನು ಹೇಗೆ ಕ್ಲೀನ್ ಮಾಡ್ಕೊಂತೇನೆ, ನನಗೆ ಜವಾಬ್ದಾರಿ ಇದೆ. ಕಟ್ಪಾಡಿ ಗ್ರಾಮ ಪಂಚಾಯತ್ ಒಂದು ನನ್ನ ಮನೆ ಇದ್ದಾಗೆ, ಆ ಮನೆಯನ್ನು ನಾನು ಹೇಗೆ ಸ್ವಚ್ಛ ಮಾಡಬೇಕು ನನ್ನ ಜವಾಬ್ದಾರಿ, ಅಥವಾ ನನ್ನ ಅಧ್ಯಕ್ಷರದ್ದು, ನನ್ನ ಉಪಾಧ್ಯಕ್ಷರದ್ದು, ನನ್ನ ಇಡೀ ಗ್ರಾಮ ಪಂಚಾಯತ್ ಜವಾಬ್ದಾರಿ. ಸೊ ನಾವೇ ನಮ್ಮ ಅಂಗಳವನ್ನು ಸ್ವಚ್ಛತ್ವದಲ್ಲಿ ಇಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಬೇರೆಯವ್ರನ್ನ ದೂಷಿಸೋದು ಬಹಳ ಅದು ಒಂದು ಅಸಹ್ಯಕರ. ಯಾಕೆಂತ ಹೇಳಿದ್ರೆ ಈಗ ರೋಡ್ರಿಗಸ್ ಅವರು ಹೇಳಿದ್ರು, ಯಾರು ನಮ್ಮ ಕ್ಯಾಥರಿನ್ ರೋಡ್ರಿಗಸ್ ಮೇಡಮ್ ಅವರು, ಪ್ರತಿದಿನ ಅವರಿಗೆ ಜ್ವಲಂತ ಸಮಸ್ಯೆ. ಈ ಸಮಸ್ಯೆಗೆ ಅಂತ್ಯ ಆಗುದು ಯಾವಾಗ? ಅವರು ಇಷ್ಟು ಈಗ ಪ್ರಮೋದ್ ಹೇಳಿದಾಗೆ ಮಹಿಳೆಯರೆಲ್ಲ ಒಟ್ಟಾಗಿ ರೋಡಲ್ಲಿ ನಿಲ್ಲುವಂತ ಪರಿಸ್ಥಿತಿ ಬಂದಿದೆ. ಈಗ ನಾನೊಂದು ಸ್ವಾಗತ ಮಾಡ್ತೇನೆ ಸರ್ ಪ್ರಮೋದ್ ಸರ್. ಯಾಕೆಂತ ಹೇಳಿದ್ರೆ ಮೊನ್ನೆ ರೋಟ್ರಾಕ್ಟ್ನ ಕೆಲವು ಯುವಕರು ನನ್ನಲ್ಲಿ ಬಂದ್ರು ಈ ಸಮಸ್ಯೆ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವರು ಒಣಸೆ ಬೇರೆ ಬೇರೆ ಗ್ರಾಮ ಪಂಚಾಯತಿಗೆ ಹೋಗಿ ಬಂದಿದ್ದಾರೆ. ಅಂತ ಹುಡುಗರ ಮನೋಭಾವನೆಗಳನ್ನ ನಾವು ಅಂಥವ್ರನ್ನ ಬಳಸ್ಕೋಬೇಕು. ಸೊ ಈ ಪ್ರಾಜೆಕ್ಟ್ರಿಂದ ಯಾವುದೇ ಹಾನಿ ಆಗುದಿಲ್ಲ ಅಥವಾ ಯಾವುದೇ ಒಂದು ಇದಾಗುದಿಲ್ಲ. ನಮ್ಮ ತ್ಯಾಜ್ಯವನ್ನು ನಾವು ವಿಲೇವಾರಿ ಮಾಡ್ತೇವೆ. ಈಗ ನಮ್ಮ ಮನೆಯನ್ನ ಕಸ ಗುಡಿಸಿದನ್ನ ನಾವು ಯಾಕೆ ಕಸ ಗುಡಿಸ್ತೇವೆ ದಿನ?
ಸ್ವಚ್ಛ ಇರ್ಬೇಕಂತೇಳಿ ನನ್ನ ಮನೆ ಕ್ಲೀನ್ ಆಗ್ಬೇಕಂತ. ಯಾಕೆ ಅದನ್ನ ನನ್ನ ಗ್ರಾಮಕ್ಕೆ ವಿಸ್ತರಣೆ ಮಾಡುದಿಲ್ಲ, ಅಥವಾ ನನ್ನ ಜಿಲ್ಲೆಗೆ, ನನ್ನ ತಾಲೂಕಿಗೆ ಯಾಕೆ ವಿಸ್ತರಣೆ ಮಾಡುದಿಲ್ಲ? ಈ ಮನೋಭಾವನೆ ಬಂದ್ರೆ ಖಂಡಿತ ಈ ಒಂದು ಸಮಸ್ಯೆಗೆ ಅಂತ್ಯ ಆಗ್ಲಿಕ್ಕೆ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ನೀವು ವರದಿ ಮಾಡುವಂಥದ್ದು, ನಾನು ಇವತ್ತು ಬೆಳಿಗ್ಗೆ ಪ್ರಮೋದ್ರು ಬಂದ್ರು, ಸ್ಪಂದನ ಟಿವಿಯಲ್ಲಿ ವರದಿ ಆಯಿತು, ಉದಯವಾಣಿ ಪೇಪರ್ನಲ್ಲಿ ಬಂತು, ಬೆಳಿಗ್ಗೆ ನಾನು ಬರೋದು, ವಾಹನವನ್ನು ತರೋದು, ವಾಹನವನ್ನು ಅವನಿಗೇನೋ ದಮ್ಮಯ್ಯ ಎಲ್ಲ ಹಾಕಿ, ನೀನು ಬಾಮಾರೆ ಒಂದ್ಸತಿ ಕಸ ತಗೊಂಡೋಗು, ಒಂದು 5 ನಿಮಿಷ 10 ನಿಮಿಷದಲ್ಲಿ ಮತ್ತೆ ಇದೇ ಕೆಲಸ ನ್ಯೂಸೆನ್ಸ್ ಮಾಡ್ತಾರೆ. ಸೊ ನಾನು ಯಾರನ್ನು ದೂರ್ತಾ ಇಲ್ಲ, ಇದರಲ್ಲಿ ಪರಿಸ್ಥಿತಿ ಹಾಗೆ ಆಗಿದೆ. ಹೌದು, ಅವರು ಸಹ ನಮ್ಮೊಟ್ಟಿಗೆ ಸಹಕಾರ ಕೊಡ್ಬೇಕಂತ ನಾನು ಕೋರ್ಕಂತ ಇದ್ದೆ. ಸರ್, ಅದಕ್ಕಿಂತ ಮುಂಚೆ ನಾನೊಂದು ಪ್ರಶ್ನೆಯನ್ನ ಕೇಳಬೇಕು. ಏನು ಅಂತಂದ್ರೆ, ಈ ಒಂದು ತ್ಯಾಜ್ಯ ಮುಕ್ತ ಘಟಕ ಅಂತ ಹೇಳಿದ್ರು, ಅದು ಕಾಪು ಪುರಸಭೆ ವ್ಯಾಪ್ತಿಯಲ್ಲಿ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಕಟಪಾಡಿಯಲ್ಲೂ ಆದ್ರೆ ಇಂಥ ಒಂದು ಸಮಸ್ಯೆಗಳನ್ನ ಬಗೆಹರಿಸಬಹುದು. ಆದ್ರೆ ಈ ಒಂದು ಘಟಕವನ್ನ ಸ್ಥಾಪನೆ ಮಾಡೋದಕ್ಕೆ ಅಥವಾ ಅದನ್ನ ಏನಾದ್ರು ಅಭಿವೃದ್ಧಿ ಪಡಿಸೋದಕ್ಕೆ, ಆ ಒಂದು ಘಟಕದ ಯೋಜನೆಯನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಏನಾದ್ರೂ ತೊಡಕುಗಳಿದೆಯಾ ಸರ್? ಏನಾದ್ರು ಸಮಸ್ಯೆ ಇದೆಯಾ ಅಂತ? ಖಂಡಿತ ನಮ್ಗೆ ಯೋಜನೆ ಬಗ್ಗೆ ಕಟಪಾಡಿ ಗ್ರಾಮ ಪಂಚಾಯತ್ ನಲ್ಲಿ ಈ ಬಗ್ಗೆ ಎಲ್ಲ ಜನಪ್ರತಿನಿಧಿಗಳು, ಇಲ್ಲಿ ಇವನ್ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಅಥವಾ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಮತ್ತೆ ನಮ್ಮ ಪಂಚಾಯತ್ನ ಸದಸ್ಯರುಗಳು ಎಲ್ರಿಗೂ ಈ ಬಗ್ಗೆ ಮಾಹಿತಿ ಇದೆ. ಈ ಕುರಿತಾಗಿ ಕೂಡ ಮತ್ತೆ ಚರ್ಚೆಯನ್ನು ಮಾಡ್ತಾ ಹೋಗ್ತೇನೆ ಸರ್. ಈಗಾಗಲೇ ಮಾತಾಡ್ತಾ ಇರುವ ಹಾಗೆ ಒಂದು ಕಟಪಾಡಿ ಗ್ರಾಮ ಪಂಚಾಯಿತಿಯ ಸಮಸ್ಯೆ ಕೇವಲ ಕಟಪಾಡಿಗೆ ಮಾತ್ರ ಸೀಮಿತ ಆಗಿಲ್ಲ. ಇಡೀ ಒಂದು ಉಡುಪಿ ಜಿಲ್ಲೆ ಆಗಿರ್ಬೋದು, ಅಥವಾ ಕರ್ನಾಟಕ ಆಗಿರ್ಬೋದು, ಅಥವಾ ಭಾರತ ಆಗಿರ್ಬೋದು, ಸಾಕಷ್ಟು ಕಡೆಗಳಲ್ಲಿ ಇದೇ ರೀತಿಯಾದಂಥ ಒಂದು ಸಮಸ್ಯೆ ಇದೆ. ಇದ್ರ ಕುರಿತಾಗಿ ಕೂಡ ಮತ್ತೆ ಮಾತಾಡ್ತಾ ಹೋಗ್ತೇವೆ. ಅದಕ್ಕೆ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಮತ್ತೆ ಸ್ವಾಗತ. ಕಟಪಾಡಿ ಗ್ರಾಮವನ್ನು ಹೇಗೆ ಅಭಿವೃದ್ಧಿ ಮಾಡಬಹುದು, ಹೇಗೆ ಒಂದು ಕಸ ವಿಲೇವಾರಿಯಾದ ಸಮಸ್ಯೆಯನ್ನು ಬಗೆಹರಿಸಬಹುದು ಅನ್ನೋಂಥ ಒಂದು ವಿಚಾರವಾಗಿ ಮಾತಾಡ್ತಾ ಇದ್ವಿ. ಸುದೀರ್ಘ ಚರ್ಚೆಗಳು ಕೂಡ ಆಗಿತ್ತು. ಸರ್ ಹೇಳ್ತಾ ಇದ್ರಿ, ಒಂದು SRLM ಘಟಕ ಆಗಿರ್ಬೋದು, ಈ ಒಂದು ತ್ಯಾಜ್ಯ ವಿಲೇವಾರಿ ಘಟಕ ಅಂದರೆ ತ್ಯಾಜ್ಯ ಮುಕ್ತ ಘಟಕದ ಬಗ್ಗೆ ಮಾತಾಡ್ತಾ ಇದ್ರಿ. ಅರ್ಧಕ್ಕೆ ಮೊಟಕು ಕೂಡ ಗೊಳಿಸಲಾಗಿತ್ತು. ಅದನ್ನು ಮುಂದುವರಿಸ್ತಾರೆ. ಏನು ತೊಡಕುಗಳಿದೆ ಅಂತ ಆ ಒಂದು ಯೋಜನೆ ಆಗೋದಕ್ಕೆ? ಜಾಗದ ಸಮಸ್ಯೆ ಏನಾದ್ರು ಇದೆಯಾ, ಅಥವಾ ಯಾರು ಜನಪ್ರತಿನಿಧಿಗಳ ಸಮಸ್ಯೆ ಇದೆಯಾ, ಜನರ ಸಮಸ್ಯೆ ಇದೆಯಾ, ಏನು ಸಮಸ್ಯೆ ಇದೆ ಅಂತ? ಈಗ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕಟಪಾಡಿ ಗ್ರಾಮ ಪಂಚಾಯತ್ ಆರ್ಥಿಕವಾಗಿ ಬಲಿಷ್ಠವಾಗಿದೆ. ಅದಕ್ಕೆ ಆದಂಥ ಕೆಲವು ಯೋಜನೆಗಳು ಸಹ ಬಂದಿದೆ. ಅದರದ್ದು ಆರ್ಥಿಕವಾಗಿ ನಾವು ಸುಧಾರಣೆಯಲ್ಲಿ ಇದ್ದೇವೆ. ಆರ್ಥಿಕ ಸಮಸ್ಯೆ ಇಲ್ಲ ನಮ್ಮಲ್ಲಿ. ಅಥವಾ ನಮ್ಮಲ್ಲಿ ಅದಕ್ಕೆ ಬೇಕಾದಂಥ ಜನ ಬೇಕಂತಿಲ್ಲ. ಯಾಕೆಂತ ಹೇಳಿದ್ರೆ, ಗ್ರಾಮದಲ್ಲೇ ಯಾರು ನಿರುದ್ಯೋಗ ಯುವಕ ಯುವತಿಯರಿದ್ದಾರೆ ಅಥವಾ ಯಾರು ಮುಂದೆ ಬರ್ತಾರೆ ಈ ಒಂದು ಪ್ರಾಜೆಕ್ಟಿಗೆ, ಅವರನ್ನೇ ಒಂದು ಗುಂಪನ್ನಾಗಿ ಮಾಡಿ ಒಂದು 10 ಜನ, ಅಲ್ಲಿ ಏನು ದೊಡ್ಡ ಎಂಥ ಬೇರೆ ಯಾವುದೇ ಒಂದು ದೊಡ್ಡ ಸಮಸ್ಯೆ ಬರುವುದಿಲ್ಲ. ಬೆಳಿಗ್ಗೆ ಮನೆಯಿಂದ ಕಲೆಕ್ಟ್ ಮಾಡುವಂಥ ತ್ಯಾಜ್ಯ ಡೈಲಿ ಪ್ರತಿದಿನ ಬೆಳಿಗ್ಗೆ ಹೋಗ್ತದೆ, ವಾಹನ ಬಂದು ತ್ಯಾಜ್ಯ ಘಟಕಕ್ಕೆ ಬರ್ತದೆ. ಅಲ್ಲಿ ಸ್ಯಾಗ್ರಿಗೇಷನ್ ಮಾಡ್ತಾರೆ. ಪ್ಲಾಸ್ಟಿಕ್ ಅನ್ನೊಂದು ಕಡೆ, ಬಾಟ್ಲಿಗಳನ್ನೊಂದು ಕಡೆ, ಬೇರೆ ಬೇರೆ ಅದಕ್ಕೆ ಒಂದು 24 ಐಟಮ್ನಲ್ಲಿ ಬೇರೆ ಬೇರೆ ಸಪ್ರೇಟಾಗಿ ಮಾಡ್ತಾರೆ. ಪ್ರತಿಯೊಂದಕ್ಕೂ ಅದಕ್ಕೆ ಆದಂಥ ರೇಟನ್ನು ಜಿಲ್ಲಾಡಳಿತ ಈಗಾಗಲೇ ಫಿಕ್ಸ್ ಮಾಡಿ ಏಜೆನ್ಸಿಗಳನ್ನ ಮಾಡಿಕೊಟ್ಟಿದೆ. ಜಿಲ್ಲಾಧಿಕಾರಿಗಳು ಪ್ರಿಯಾಂಕಾ ಮೇಡಮ್ DC ಆಗಿದ್ದಾಗ ಅಥವಾ CEO ಆಗಿದ್ದಾಗ ಅವರು ಈ ಬಗ್ಗೆ ತುಂಬ ಪ್ರಯತ್ನ ಪಟ್ಟು ಈ ಕಾರ್ಕಳ ತಾಲೂಕಿನಲ್ಲಿ ಹೆಚ್ಚಿನ ಪಂಚಾಯತ್ಗಳು ಈಗಾಗಲೇ SRLM ಘಟಕವನ್ನು ಮಾಡಿದೆ. ಕುಂದಾಪುರದಲ್ಲಿ ಆಗಿದೆ, ಉಡುಪಿಯಲ್ಲಿ ಆಗಿದೆ. ಸೊ ಕಟ್ಪಾಡಿಯಲ್ಲಿ ಮೇಯ್ನ್ ಪ್ರಾಬ್ಲಮ್ ಜಾಗದ ಸಮಸ್ಯೆ. ಇದ್ದ ಸ್ಥಳಕ್ಕೂ ಸಹ ಕೆಲವರಿಗೆ ಅದರ ಬಗ್ಗೆ ಬೇರೆ ರೀತಿಯ, ಯಾಕೆಂತ ಹೇಳಿದರೆ ಮೊದಲೆಲ್ಲ ತ್ಯಾಜ್ಯ ವಿಲೇವಾರಿ ಘಟಕ ಹೇಳಿದ ಕೂಡಲೇ ನಮಗೆ ನೆನಪಾಗೋದು ಬೀಡಿನಗುಡ್ಡೆ. ಸೊ ಈ ಥರದ್ದು ಸಮಸ್ಯೆ ನಮ್ಮ ಗ್ರಾಮದಲ್ಲಿ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತೇಳಿ ಜನರ ತಲೆಯಲ್ಲಿ ಅದೊಂದು ಬಂದು ಹೋಗಿದೆ. ಅದಕ್ಕೆ ವಿರೋಧ ಮಾಡ್ತಾರೆ. ಸೊ ಎಲ್ಲಿ ನಾವು ಎಡವಿದ್ದೇವೆ, ನಾವು ಈಗಾಗಲೇ ಜಾಗೃತಿಯನ್ನು ಕೊಟ್ಟಿದ್ದೇವೆ, ಇದ್ರ ಬಗ್ಗೆ ಪ್ರಾತ್ಯಕ್ಷತೆಗಳನ್ನ ಮಾಡಿದ್ದೇವೆ. ಈಗ ನೀವು ಪಡುಬಿದ್ರಿ ಗ್ರಾಮ ಪಂಚಾಯತ್ ಅಷ್ಟು ದೊಡ್ಡ ಪಂಚಾಯತ್ ಎದುರುಗಡೆ ಮಾಡಿದ್ದಾರೆ. ನಿಟ್ಟೆ ಗ್ರಾಮ ಪಂಚಾಯತ್ ಆವರಣದಲ್ಲಿ ಈ ಘಟಕವನ್ನು ಮಾಡಿದ್ದಾರೆ. ವಣಸೆ ಗ್ರಾಮ ಪಂಚಾಯತ್ನಲ್ಲಿ ಅಂಗನವಾಡಿ ಚಿಕ್ಕ ಮಕ್ಕಳು ಬರುವಂಥ ಜಾಗ ಅದು. ಇಡೀ ಗ್ರಾಮದ ಕಸವನ್ನು ತಂದು ಅಲ್ಲಿ ವಿಂಗಡಣೆ ಮಾಡಿ ತ್ಯಾಜ್ಯ ವಿಲೇವಾರಿ ಘಟಕವನ್ನು ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ಮಕ್ಕಳಿಗೆ ಇದುವರೆಗೆ ಯಾವುದೇ ಡೆಂಗು ಬರಲಿಲ್ಲ ಅಥವಾ ಬೇರೆ ರೀತಿಯ ಕಾಯಿಲೆ ಬರಲಿಲ್ಲ. ಇದು ನಿದರ್ಶನ ಸರ್, ನಾವು ಲೈವ್ಲಿ ನೋಡಿದಂಥ ನಿದರ್ಶನ. ನೀವು ಯೂಟ್ಯೂಬಲ್ಲಿ ವಣಸೆ SRLM ಘಟಕ ಅಂತ ಹಾಕಿದ್ರೆ ಉಂಟಲ್ಲ, ನಿಮಗೆ ಪ್ರತಿಯೊಂದು ಮಾಹಿತಿ ಅದರಲ್ಲಿ ಸಿಗ್ತದೆ. ಈಗ ಮೀಡಿಯಾ ಅಷ್ಟು ಫಾಸ್ಟ್ ಇದೆ. SRLM ಘಟಕ ಹೇಳಿದ ಕೂಡಲೇ ನಿಮಗೆ ಯಾವ ಮಾಹಿತಿ ಬೇಕಿದ್ರು ಅದರಲ್ಲಿ ಸಿಗ್ತದೆ. ನಾವು ಗ್ರಾಮ ಪಂಚಾಯತಿಗೆ ಅವಕಾಶ ಕೊಡಿ. ನೀವು
ಗ್ರಾಮ ಪಂಚಾಯತಿಗೆ ನಾವೇನು ಹೆಜ್ಜೆ ಇಡ್ಲಿಕ್ಕೆ ಹೋಗ್ತಿದ್ದೇವೆ ಅದಕ್ಕೊಂದು ಅವಕಾಶ ಮಾಡಿಕೊಡಿ. ನಾವು ಎಲ್ಲಿ ಎಡುತ್ತೇವೆ ನೀವು ಎಚ್ಚರಿಕೆ ಕೊಡಿ. ನೀವು ಏನು ಕೊಡದೆ ಗ್ರಾಮ ಪಂಚಾಯತ್ ವಿಲೇವಾರಿ ಮಾಡ್ಬೇಕಂತ ಹೇಳಿದ್ರೆ ಮಾಡುದೆಲ್ಲಿ? ನಾನು ಇಂಥದ್ದೇ ನಿರ್ದಿಷ್ಟ ಜಾಗ ಅಂತಲೂ ಹೇಳುದಿಲ್ಲ ಸರ್. ನನಗೆ ಇವನ್ ಎಲ್ಲಿವರೆಗೆ ನಾವು ಇದು ಮಾಡಿದ್ದೇವೆ ಅಂತ ಹೇಳಿದ್ರೆ, ಯಾರಾದರೂ ದಾನಿ ಎದುರು ಬಂದು ಮಾರ್ಕೆಟ್ ರೇಟಿನಷ್ಟಂತೂ ನಮಗೆ ಕೊಡ್ಲಿಕ್ಕೆ ಆಗುದಿಲ್ಲ. ನಾವು ಬೇಕಿದ್ರೆ ಗ್ರಾಮ ಪಂಚಾಯತ್ ಇದನ್ನು ಸಹ ಪ್ರಯತ್ನ ಮಾಡಿದ್ದೇವೆ. ಒಂದು 10-15 ಜನ ಡೋನರ್ಸ್ ಅನ್ನ ಕರೆದು ಅವ್ರ ಹತ್ರ ಮೀಟಿಂಗ್ ಮಾಡಿ ಈ ಗ್ರಾಮವನ್ನು ಸ್ವಚ್ಛ ಮಾಡಲಿಕ್ಕೆ ನಾವು ನಿಮ್ಮಿಂದ ಇಷ್ಟು ಧನ ಸಹಾಯ ಕೊಡ್ತೇವೆ, ಜಾಗ ಸಹ ಪರ್ಚೇಸ್ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ಖಾಸಗಿ ಜಾಗ ಯಾರಾದರೂ ಮುಂದೆ ಬಂದರೆ. ನಾನು ಇನ್ನೊಂದು ಹೇಳ್ತೇನೆ ಜನರಿಗೆ, ಯಾವುದಾದ್ರೂ ಒಂದು 10-15 ಹೆಂಗಸರು ಒಟ್ಟಾಗಿ ಸರ್ ನಾವು ಇಂಥರ ಪ್ರಾಜೆಕ್ಟ್ ಮಾಡ್ತೇವೆ, ನಾವು ಈ ಥರ ಮಾಡ್ತೇವೆ, ನಾವು ಅವರಿಗೆ ಖಾಸಗಿ ಅವರಿಗೆ ಕೊಡ್ಲಿಕ್ಕೂ ರೆಡಿ ಇದ್ದೇವೆ. ಪ್ರತಿ ಮನೆಯಿಂದ ಸರ್ ಗ್ರಾಮ ಪಂಚಾಯತಿಂದ ಪ್ರತಿ ಮನೆಯಿಂದ 50 ರೂಪಾಯಿ 100 ರೂಪಾಯಿಯನ್ನು ಕಲೆಕ್ಷನ್ ಮಾಡ್ಬೋದು. ಅಂಗಡಿಗಳಿಂದ ಕಲೆಕ್ಷನ್ ಮಾಡಿ, ಹೋಟ್ಲುಗಳಿಂದ ಕಲೆಕ್ಷನ್ ಮಾಡಿ ಬರುವಂಥ ಆದಾಯವನ್ನು ಆ ಒಂದು ಸಿಬ್ಬಂದಿ ಸಂಬಳಕ್ಕೆ ಹೋಗಲಿ, ಅದರಿಂದ ಉತ್ಪತ್ತಿಯಾಗುವಂಥ ತ್ಯಾಜ್ಯದಿಂದ ಘನ ಸಂಪನ್ಮೂಲದಿಂದ ಅವರು ಸ್ಟೇಬಲ್ ಆಗಿ ಅವರ ಉಳಿತಾಯವನ್ನು ಮಾಡುವಂಥ ಚಟುವಟಿಕೆ ಸಹ ಮಾಡ್ಬೋದು. ಸೊ ಇದಕ್ಕೆ ನಮಗೆ ಒಂದು ಅವಕಾಶ ಕೊಡಿ, ಈ ಒಂದು ಪ್ರಾಜೆಕ್ಟ್ ಮಾಡಲಿಕ್ಕೆ ನಮಗೊಂದು ಅವಕಾಶ ಕೊಡಿ. ನಾವು ಎಲ್ಲಿ ಎಡುತ್ತೇವೆ ನೀವಿದ್ದೀರಿ, ನಿಮ್ಮ ಮಾಧ್ಯಮಗಳಿದ್ದಾರೆ. ಬೆಳಿಗ್ಗೆ ಈಗ ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ, ಪೇಪರ್ ನೋಡಿದ ಕೂಡಲೇ ನನಗೆ ಬೆಳಿಗ್ಗೆ ಎದ್ದ ಕೂಡಲೇ ನಾನು ಫಸ್ಟ್ ನೋಡುದು ಅದೇ, ಇವತ್ತು ತ್ಯಾಜ್ಯದ ಏನಾದರೂ ಬಂದಿರ್ಬೋದು ಅಂತ ಹೇಳಿ, ಕಟ್ಪಾಡಿ ಗ್ರಾಮದ ಏನಾದರೂ ಬಂದಿದೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಸರ್, ನಮಗೆ ದಿನಪತ್ರಿಕೆಯಲ್ಲಿ ಇವತ್ತು ಹಾಕ್ತಾನೆ ತ್ಯಾಜ್ಯ ವಿಲೇವಾರಿ ಕಸದ ರಾಶಿ ಅಚ್ಚಡ ಕ್ರಾಸ್ನಲ್ಲಿ ಕಸದ ರಾಶಿ. ನಾನು ಪೇಪರ್ ಓದುವಂಥದ್ದು, ಅಧಿಕಾರಿಗಳಿಂದ ಫೋನ್ ಬರ್ತದೆ, ಎಂತ ಮರೆ ನಿಮ್ಮ ಪಂಚಾಯತ್ನಲ್ಲಿ ಇದು ಸಮಸ್ಯೆ, ನಾನು ತಗೊಂಡು ಹೋಗೋದು, ಅದನ್ನು ಯಾರಿಗೋ ದಮ್ಮಯ್ಯ ಹಾಕಿ ನೀನು ತಗೊಂಡೋಗಿ ಮರೆ ಒಮ್ಮೆ ಅಂತೇಳಿ. ನನಗೆ ಆವಾಗ ಮನಸ್ಸು ಸತ್ಯ ಕ್ಲೀನ್ ಆಗ್ತದೆ. ಇವತ್ತಿಂದ ಯಾರು ಹಾಕುದಿಲ್ಲ, ಪೇಪರಲ್ಲಿ ಬಂದಿದೆ, ಪೇಪರಲ್ಲಿ ಸೂಚನೆ ಬಂದಿದೆ, ಮಾಧ್ಯಮದಲ್ಲಿ ಬಂದಿದೆ. ಇದು ಬೆಳಿಗ್ಗೆ ಆದ ಕೂಡಲೇ ಇದೇ ಸಮಸ್ಯೆ. ಸೊ ನಮಗೊಂದು ಅವಕಾಶ ಕೊಡಿ ಸರ್, ನಮಗೊಂದು ಈ ಘಟಕ ಮಾಡಲಿಕ್ಕೆ ನೀವು ಅವಕಾಶ ಕೊಡಿ. ಅಲ್ಲ ನಿಮಗೆ ಅದು ಆಗ್ಲಿಲ್ವಾ, ಪ್ರಮೋದ್ ಹೇಳಿದಾಗೆ ನಾವು ಈ ಪ್ರಾಜೆಕ್ಟನ್ನು ಮಾಡ್ತೇವೆ, ನಿಮ್ಗೆ ಯಾರೆಲ್ಲ ಇಂಟ್ರೆಸ್ಟ್ ಉಂಟು ಎದುರು ಬನ್ನಿ, ಇದ್ರ ಬಗ್ಗೆ ಮಾಹಿತಿ ಕಾರ್ಯಕ್ರಮ ಮಾಡುವ, ಅರಿವು ಕೊಡುವ. ನೀವೇ ಮಾಡ್ಕೊಂಡೋಗಿ. ನಮ್ಗೆ ಯಾವುದು ನಾವು ಗ್ರಾಮ ಪಂಚಾಯತ್ ಫೇಲ್ಯೂರ್ ಆಗ್ತೇವೆ ಅಂತ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಖಾಸಗಿಯವರೇ ಮಾಡ್ಕೊಂಡು ಹೋಗ್ಲಿ, ನಾವು ಅದಕ್ಕೆ ಸಪೋರ್ಟ್ ಮಾಡ್ತೇವೆ. ನಮ್ಗೆ ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕಾ ನಾವು ಕಟ್ಟಿಕೊಡ್ತೇವೆ, ಅದಕ್ಕೆ ಏನು ಮಿಷನರೀಸ್ ಬೇಕಾ ನಾವು ಮಾಡಿ ಕೊಡ್ತೇವೆ. ನಮ್ಮೊಟ್ಟಿಗೆ ಜಿಲ್ಲಾ ಪಂಚಾಯತ್ ಇದೆ, ತಾಲೂಕ್ ಪಂಚಾಯತ್ ಇದೆ, ಬೆಂಬಲವಾಗಿ ನಾವು ಇರ್ತೇವೆ. ನಿಮ್ಮ ಊರಿನ ಕಸ ನೀವು ವಿಲೇವಾರಿ ಮಾಡಿ. ಸೊ ಎಲ್ಲವನ್ನ ಗ್ರಾಮ ಪಂಚಾಯತ್ ಖಂಡಿತ, ನಾನು ಗ್ರಾಮ ಪಂಚಾಯತ್ ಮಾಡಬಾರ್ದಂತಲ್ಲ, ಮೂಲಭೂತ ಸೌಕರ್ಯದಲ್ಲಿ ತ್ಯಾಜ್ಯ ವಿಲೇವಾರಿ ನಮ್ಮ ಮೇನ್ ಉದ್ದೇಶ, ಮೊದಲ ಆದ್ಯತೆ ಅದಕ್ಕೆ ಕೊಡ್ತೇವೆ. ಸೊ ಅದರಿಂದ ಈಗ ನೀವು ನೀರಿನ ವಿಷಯ ಹೇಳಿದ್ರಿ ಸರ್, ಉಡುಪಿಯಲ್ಲಿ ಮಳೆ ನೀರಿಲ್ಲ ಅಂತ ಹೇಳಿ. ನಾನೊಂದು ಮೊನ್ನೆ ಅಷ್ಟೇ ವಿಡಿಯೋ ನೋಡಿದೆ. ಈ ಭೂಮಿಯ ಪದರಲ್ಲಿ ಉಂಟಲ್ಲ, ಈಗಾಗಲೇ ಪ್ಲಾಸ್ಟಿಕ್ ತುಂಬಿ ಉಂಟಲ್ಲ, ಇಷ್ಟು ದಪ್ಪದೊಂದು ಲೇಯರ್ ಸ್ಟಾರ್ಟ್ ಆಗಿದೆ. ಸೊ ಮಳೆ ಬಿದ್ದ ನೀರು ಭೂಮಿ ಒಳಗಡೆ ಇಂಗ್ಲಿಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಈಗ ಪ್ರಮೋದ್ ಹೇಳಿದಾಗೆ ಒಂದು ಹಸುವಿನ ಆಪರೇಷನ್ ಮಾಡಿದ್ರೆ ಉಂಟಲ್ಲ, ಒಂದು 2 ವರ್ಷ 3 ವರ್ಷದ, ಅದರಲ್ಲಿ ಒಂದು 30-40 kg ಪ್ಲಾಸ್ಟಿಕ್ ಬರ್ತದೆ. ಹಸುವಿಗೆ ಗೊತ್ತಿಲ್ಲ. ಬೇರೆ ಹಸುವಿನ ಬಗ್ಗೆ ಬೇರೆ ರೀತಿಯಲ್ಲಿ ನಾವು ಪೂಜೆ ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಆ ಹಸು ನಮ್ಮ ಪ್ಲಾಸ್ಟಿಕ್ ಅನ್ನ ಈ ಹಸಿ ಕಸದೊಟ್ಟಿಗೆ ನಾವು ಕಟ್ತೇವೆ, ರೋಡಲ್ಲಿ ಬಿಸಾಡ್ತೇವೆ. ಅದೇ ಹಸು ತಿಂದ ಕೂಡಲೇ ಉಂಟಲ್ಲ, ಅದು ಕರಳಲ್ಲಿ ಜೀರ್ಣ ಆಗೋದಿಲ್ಲ. ಜೀರ್ಣ ಆಗುವಂಥದ್ದು ಅದರಲ್ಲಿರುವಂಥ ಕೆಮಿಕಲ್ ಏನು ಮೇಲ್ಗಡೆ ಆ್ಯಡ್ ಎಲ್ಲ ಬರೆದಿರ್ತಾನೆ, ಅದು ಹಾಲಿನೊಟ್ಟಿಗೆ ಸೇರ್ತದೆ. ನಾವು ಮಕ್ಕಳಿಗೆ ವಿಷವನ್ನ ಕೊಡ್ತಾ ಇದ್ದೇವೆ. ಈ ವಿಷಯ ಎಲ್ಲ ಜನಸಾಮಾನ್ಯರಿಗೆ ಗೊತ್ತಿದೆ, ಆದ್ರೂ ನಾವು ತಪ್ಪು ಮಾಡ್ತಾ ಇದ್ದೇವೆ. ನಮಗೊಂದು ಅವಕಾಶ ಕೊಡಿ, ದಯವಿಟ್ಟು ನಮಗೊಂದು ಅವಕಾಶ ಕೊಡಿ, ನಾವು ಮಾಡುವ, ನಾವೆಲ್ಲರೂ ಸೇರುವ. ಗ್ರಾಮ ಪಂಚಾಯತನ್ನು ನೀವು ದೂರ ಇಡಬೇಡಿ, ಹತ್ತಿರಕ್ಕೆ ತಗೊಳ್ಳಿ, ನಮ್ಮೊಟ್ಟಿಗೆ ಬನ್ನಿ, ಅಥವಾ ನಾವು ನಿಮ್ಮೊಟ್ಟಿಗೆ ಬರ್ತೇವೆ. ಎರಡಕ್ಕೂ ನೀವು ರೆಡಿಯಾಗಿ ನಾವು ಇದನ್ನ ಒಂದು ತ್ಯಾಜ್ಯಯುಕ್ತ ಗ್ರಾಮವನ್ನಾಗಿ ಮಾಡುವ. ಪ್ರಮಾದರೊಂದು ಫಲಶ್ರುತಿ ಕೊಡ್ಲಿ. ನೀವು ಇದೇ ಸ್ಪಂದನ ಟಿವಿಯಲ್ಲಿ ಕರೆದು ಜನರಿಗೆ ನೀವು ಸನ್ಮಾನ ಮಾಡಿ. ಖಂಡಿತ ಆ ಕೆಲಸಗಳು ಕೂಡ ಆಗ್ಲಿ ಸರ್, ಖಂಡಿತ ಆಗ್ಲಿ, ನಾವು ಸಪೋರ್ಟ್ ಇದ್ದೇವೆ. ಸಮಸ್ಯೆ ಸರಿ ಆಗ್ಬೇಕು ಅನ್ನೋದೊಂದೇ ನಮ್ಮ ಒಂದು ಆಶೆ. ಮತ್ತು ಖಂಡಿತ ಸರ್, ಖಂಡಿತ. ಧನ್ಯವಾದಗಳು ಇಬ್ಬರಿಗೂ ಕೂಡ ಧನ್ಯವಾದಗಳು.
ಈಗಾಗಲೇ ಮಾತಾಡಿದಾಗ ಇದು ಕೇವಲ ಕಟಪಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಮಸ್ಯೆ ಅಲ್ಲ. ಬಹುಶಃ ನೋಡ್ತಾ ಹೋದರೆ ಕರ್ನಾಟಕದ ಸಾಕಷ್ಟು ಗ್ರಾಮ ಪಂಚಾಯತಿಗಳಲ್ಲಿ ಇದೇ ರೀತಿಯಾದಂಥ ಒಂದು ಸಮಸ್ಯೆ ಇದೆ. ಭಾರತದ ಅದೆಷ್ಟೋ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಸಮಸ್ಯೆ ಇದೆ. ಯಾಕೆ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ಮುಂಚಿನಿಂದ ಹಿರಿಯರು ಹೇಳ್ತಾ ಇದ್ದಾಗೆ ಗ್ರಾಮ ಪಂಚಾಯತಿಗೆ ಯಾಕೆ ಸಾಕಷ್ಟು ಆದ್ಯತೆಗಳನ್ನು ಕೊಟ್ಟಿದ್ರು ಅಂತಂದರೆ ಗ್ರಾಮಗಳು ಅಭಿವೃದ್ಧಿ ಆದಾಗ ಇಡೀ ದೇಶಗಳು ಅಭಿವೃದ್ಧಿ ಆಗುತ್ತೆ ಅಂತ. ಇದೇ ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.